ಹರೇ ಕೃಷ್ಣ. ನಾವ್ ನಿನ್ನೆ ಏನ್ ತಿಳ್ಕೊಂಡ್ವಿ? ಈಶೋಪನಿಷತ್ ಮಾತಾಜಿ. ಈಶೋಪನಿಷತ್ತಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ? ಬೇಕೋ ಮೆಸೇಜ್ ಏನಿತ್ತು? ಇಲ್ಲಿ ಎಲ್ಲಾನು ದೇವರಿಗೆ ಸೇರಿದ್ದು. ನಮ್ಮ ಪಾಲಿಗೆ ಏನು ಅಂತ ಮೀಸಲಾಗಿ ಇಟ್ಟಿದಾರೋ ಅದನ್ನ ಮಾತ್ರ ನಾವು ಅನುಭವಿಸ್ಬೇಕು, ಬೇರೆದಕ್ಕೆ ನಾವು ಆಸೆ ಪಡಬಾರ್ದು ಅಂತ ಹೇಳಿದ್ರಿ ಮಾತಾಜಿ. ಸೊ ಅದು ಎಲ್ಲದಕ್ಕೂ ಸಂಬಂಧಪಟ್ಟಿದೆ. ಬರೇ ಆಹಾರಕ್ಕೊಂದೇ ಅಲ್ಲ, ಎಲ್ಲ ವಸ್ತುಗಳಿಗೊಂದೇ ಅಲ್ಲ, ಆಸ್ತಿ ಪಾಸ್ತಿ ಪ್ರತಿಯೊಂದಕ್ಕೂ ಸಹ ಈ ಒಂದು ಈಶಾ ತತ್ವ ಏನಿದೆ ಅದು ಅನ್ವಯಿಸುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಪ್ರಭುಪಾದರು ನಮ್ಗೆ ಫಸ್ಟ್ ವಸ್ತುಗಳ ಬಗ್ಗೆ ಹೇಳಿದ್ರು, ಆಮೇಲೆ ಆಸ್ತಿ ಪಾಸ್ತಿ ಅದ್ರ ಬಗ್ಗೆ ಹೇಳಿದ್ರು, ಆಮೇಲೆ ಆಹಾರದ ಬಗ್ಗೆ ಹೇಳಿದ್ರು ಅಲ್ವಾ. ಆಹಾರ ಹೌದು, ನೀವ್ ಇವಾಗ ಮನುಷ್ಯನಿಗೆ ಅಂತ ಮೀಸಲಾಗಿಟ್ಟಿರೋ ಆಹಾರ, ಸಾತ್ವಿಕ ಆಹಾರ, ಅದನ್ನೇ ತಿಂತಾ ಇದ್ದೀರಾ. ಆದ್ರೆ ನೀವು ಹೆಮ್ಮೆ ಪಡೋ ಹಾಗಿಲ್ಲ. ನೀವು ಭಗವಂತನಿಗೆ ಅರ್ಪಿಸ್ತಲೇ ತಿಂದ್ರೆ ಹೇಗೇನ್ ಕಳ್ಳತನ ಮಾಡ್ದಂಗ ಆಗುತ್ತೆ. ಸೊ ಅದು ಸಸ್ಯಾಹಾರ ಇದ್ರೂ ಸಹ ಅದು ಭಗವಂತನಿಗೆ ಅರ್ಪಿಸೇ ನೀವು ಸ್ವೀಕರಿಸ್ಬೇಕು ಅಂತ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ನಾವು ಆ ಭಗವಂತನ ಒಡೆತನವನ್ನ ನಾವು ಒಪ್ಕೊಂಡ್ರೆ ಅಷ್ಟೇ ನಾವು ಸಂತೋಷವಾಗಿ ಈ ಭೌತಿಕ ಪ್ರಪಂಚದಲ್ಲಿ ಇರ್ಲಿಕ್ಕೆ ಸಾಧ್ಯ, ನಾವು ಶಾಂತಿಯಿಂದ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ಈ ತರ ನಾವು ಜೀವನ ಮಾಡಿದ್ರೆ ಸೊ ಅಂತವ್ರಿಗೆ ಅಂದ್ರೆ ಏನು ಅವ್ರಿಗೆ ಫಲ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗ ಈಶಾವಾಸ್ಯ ತತ್ವದಲ್ಲಿ ನಾವೆಲ್ಲ ಬದುಕ್ತಾ ಇದೀವ. ನೀವೊಂದು ಕ್ಷಣ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದ್ರೆ, ಹೌದು ನಾನು ಕೇಳಿಸ್ಕೊಂಡೆ, ಅರ್ಥ ಆಯ್ತು ಈಶಾವಾಸ್ಯ ತತ್ವ, ಈಗ ನಾನ್ ಆತರ ಬದುಕ್ತಾ ಇದೀನಾ ಅಂತ ಹೇಳ್ಬಿಟ್ಟು ಅನ್ಕೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ಮಾತಾಜಿ, ಇಲ್ಲ ಅನ್ಸುತ್ತೆ ಮಾತಾಜಿ. ಇಲ್ಲ ಅನ್ಸುತ್ತೆ ಅಲ್ವಾ. ಹೌದು. ಸೊ ಅಕಸ್ಮಾತ್ ಬದುಕಿದ್ರೆ ಅವ್ರಿಗೆ ಏನ್ ಫಲ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತಿನ ದಿವಸ ನಾವು ತಿಳ್ಕೊತಾ ಇದೀವಿ. ನೋಡೋಣಂತೆ ಏನ್ ಹೇಳ್ತಾರೆ ಅಂತ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ವಿಷ್ಣುಪಾದಾಯ ಕೃಷ್ಣ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮಿನೇ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಸ್ಕಾನ್. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರಲ್ಲಿ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ರಾಮೇಶ್ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಈಶೋಪನಿಷತ್ತಿನ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗುತ್ತದೆ ತಲುಪಿಸುವಂತ ಶಕ್ತಿನ ನನಗೆ ಈ ಗುರು ಪರಂಪರೆಯ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವಾಗ ಮಂತ್ರ 2ಕ್ಕೆ ಹೋಗೋಣಂತೆ. ಸೊ ಮಂತ್ರ 1 ಏನಿತ್ತು? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ವೃದಃ ಕಸ್ಯ ಸ್ವಿಧನಂ ಅಲ್ವಾ. ಸೊ ಯಾರಾದ್ರೂ ಹೇಳ್ತೀರಾ ಆ ಶ್ಲೋಕನ, 1ನೇ ಶ್ಲೋಕನ ಒಂದ್ಸತಿ? ಹರೇ ಕೃಷ್ಣ ಮಾತಾಜಿ. ಮಂತ್ರ 1. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್
ತೇನ ತಕ್ತೇನ ಭುಂಜಿತಾ ಮಾ ಮೃದ ಕಸ್ಯ ಸ್ವಿದ್ದ ನಮ್. ಹರೇ ಕೃಷ್ಣ ಅನುವಾದ ಮಾತಾಜಿ. ಯಾರಾದ್ರೂ ಓದಿ. ಧನ್ಯವಾದಗಳು ಮಾತಾಜಿ. ಅನುವಾದ ಯಾರಾದ್ರೂ ಓದಿ ಅದರದ್ದು ಮೊದಲನೇ ಶ್ಲೋಕದ್ದು. ಹರೇ ಕೃಷ್ಣ ಮಾತಾಜಿ. ಈ ಹರೇ ಕೃಷ್ಣ. ಜಗತ್ತಿನಲ್ಲಿರುವ ಅನುವಾದ ಮಾತಾಜಿ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುವು ಭಗವಂತನ ನಿಯಂತ್ರಣದಲ್ಲಿದೆ. ಅವನೇ ಅವುಗಳ ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ ಅವನ ಭಾಗವೆಂದು ಮೀಸಲಿಟ್ಟದ್ದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ವಸ್ತುಗಳನ್ನು ಚೆನ್ನಾಗಿ ತಿಳಿದುಕೊಂಡು ಇತರ ವಸ್ತುಗಳನ್ನು ಸ್ವೀಕರಿಸಬಾರದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಎಲ್ಲರಲ್ಲೂ ವಿನಂತಿ, ಆಕ್ಚುಲಿ ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ನೀವು ಯಾರಂತ ನಂಗೊಂಚೂರು ಗೊತ್ತಾಗುತ್ತೆ. ಸೊ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಮ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ, ನಿರಾಕಾರ ಮತ್ತೆ ಸಕಾರ ಅಲ್ವಾ. ಸೊ ನಿಮ್ಗೆ ಯಾವ್ದು ಶ್ರೇಷ್ಠ ಅನ್ಸ. ನಂದು ಇವತ್ತು ಒಂದ್ ದಿವಸ ಮಾತಾಜಿ, ಇವತ್ತು ಬರಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಆನ್ ಮಾಡ್ಕೋತೀನಿ. ಸಾರಿ. ಹಾ, ಸೊ ನೀವ್ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಪದ್ಮ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ಸ್ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಬೇರೆಯವ್ರು ಯಾರಾದ್ರೂ ನಿಮ್ ದರ್ಶನ ಕೊಡಿ. ಓಕೆ, ಸುಜಾತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭವ್ಯ ಮಾತಾಜಿ. ಹರೇ ಕೃಷ್ಣ. ಸುಜಾತ ಮಾತಾಜಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಪಾರ್ಥ ಲೋಕೇಶ್ ಮಾತಾಜಿ. ನಿಮ್ಮ ಹೆಸರು ಮಾತಾಜಿ? ಮಾತಾಜಿ ಮ್ಯೂಟ್ ಆಗಿದ್ದೀರಾ ನೀವು? ಜಯಲಕ್ಷ್ಮಿ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ. ಓಕೆ, ಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಾರದಾ ಮಾತಾಜಿ. ಕಾಣಿಸ್ತಾ ಇಲ್ಲ, ಫೇಸ್ ನಿಮ್ದು ಕಾಣಿಸ್ತಾ ಇಲ್ಲ, ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಣಿಸ್ತದೆ ಈಗ? ಹರೇ ಕೃಷ್ಣ. ಕಾಣಿಸ್ತಾ ಇದ್ದೀರಾ ಮಾತಾಜಿ. ಹರೇ ಕೃಷ್ಣ ಶಾರದಾ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ದೀಪಾ ಮಾತಾಜಿ. ಹರೇ ಕೃಷ್ಣ ದೀಪಾ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಆದಷ್ಟು ನೀವು ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ನಮ್ಗೆ ಅಟ್ಲೀಸ್ಟ್ ಫೇಸ್ ಟು ಫೇಸ್ ನಾವು ನೋಡಿದ್ರೆ ಸೊ ಒಂದ್ ಬಾಂಧವ್ಯ ಅಂತ ಬೆಳೆಯುತ್ತೆ. ಇಲ್ಲಾಂದ್ರೆ ನೀವು ಸಿಕ್ಕಿದ್ರು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಮತ್ತೆ ಅದೊಂಥರ ಬಾಂಧವ್ಯ ಬರೋದಿಲ್ಲ ಅಲ್ವಾ. ಅದಕ್ಕೆ ನಮ್ಗೆ ಸಾಕಾರ ರೂಪ ಮತ್ತೆ ನಿರಾಕಾರ ರೂಪ ಬಗ್ಗೆ ನಮ್ಗೆ ವರ್ಣನೆ ಮಾಡ್ತಿರೋದು ಅಲ್ವಾ. ಸೊ ಸಾಕಾರ ರೂಪ ನಿರಾಕಾರ ರೂಪ ಎರಡರಿಂದಲೂ ನಾವು ಭಗವಂತನನ್ನ ನಾವು ಪಡಿಬಹುದು. ಆದ್ರೆ ಆ ನಿರಾಕಾರ ಮಾರ್ಗದಲ್ಲಿ ಹೋದ್ರೆ ನಮ್ಗೆ ತುಂಬಾ ಕಷ್ಟಕರವಾದದ್ದು ಅಲ್ವಾ. ಆದ್ರೆ ಸಾಕಾರ ರೂಪದಲ್ಲಿ ನಮ್ಗೆ ತುಂಬಾ ಸಂತೋಷ ಸಿಗುತ್ತೆ. ಆ ಭಗವಂತನ ಒಂದು ಆ ರೂಪವನ್ನ ನೋಡ್ತಾ ನಾವು ಅವನ ಆರಾಧನೆ ನಾವು ಮಾಡ್ತೀವಿ ಅಲ್ವಾ. ಓಕೆ, ಸೊ ಈಗ ಮಂತ್ರ 2 ನೋಡೋಣಂತೆ. ಇದು ಶೇರ್ ಆಗಿತ್ತ ಸ್ಕ್ರೀನ್ ಅವಾಗ್ಲೇ? ಇಲ್ಲ ಮಾತಾಜಿ, ಸ್ಕ್ರೀನ್ ಶೇರ್ ಕಾಣ್ತಾ ಇಲ್ಲ. ಓಕೆ, ಈಗ ಕಾಣಿಸ್ತಾ ಇದೆ ಮಾತಾಜಿ? ಕಾಣ್ತಾ ಇದೆ ಈಗ. ಓಕೆ, ಸೊ ಮಂತ್ರ 2ಕ್ಕೆ ಹೋಗೋಣಂತೆ. ಸೊ ಗೊತ್ತಾಯ್ತಲ್ಲ, ಈಶಾ ತತ್ವ, ಈಶಾವಾಸ್ಯ ತತ್ವ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಈಗ ಅಲ್ವಾ. ಎಲ್ಲವೂ ಭಗವಂತನಿಗೆ ಸೇರಿರೋದು. ಎಲ್ಲದರ ನಿಯಂತ್ರಕ ಅವನೇ, ಎಲ್ಲ ಚರಾಚರ ವಸ್ತುಗಳ ನಿಯಂತ್ರಕ ಅವನೇ. ಸೊ ಅವನು ನಮ್ಗೆ ಅಂತ ಹೇಳ್ಬಿಟ್ಟು ಇಷ್ಟನ್ನ ಅಂತ ಮೀಸಲಾಗಿಟ್ಟಿದ್ದಾನೆ. ಅಷ್ಟನ್ನ ನಾವು ಮಾತ್ರ ಉಪಯೋಗಿಸ್ಬೇಕು. ಸೊ ನಾವು ಬೇರೆಯವರದನ್ನ ನಾವು ಕಸ್ಯ ಸ್ವಿಧನಂ, ನಾವು ಅದನ್ನ ಕಸಿ ಕೂಡ್ದು ಅಲ್ವಾ. ಸೊ ಅದನ್ನ ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ ಈಗ ಮಂತ್ರ 2ರಲ್ಲಿ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛಥಂ ಸಮಾಹ ಏವಂ ತ್ವಯಿ ನಾನ್ಯತೆ ತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛಥಂ ಸಮಾಹ ಏವಂ ತ್ವಯಿ ನಾನ್ಯತೆ ತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛಥಂ ಸಮಾಹ ಏವಂ ತ್ವಯಿ ನಾನ್ಯತೆ ತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಇಲ್ಲ, ಮಂತ್ರ 2. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛಥಂ ಸಮಾಹ ಏವಂ ತ್ವಯಿ ನಾನ್ಯತೆ ತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ನಾನು ಓದ್ತೀನಿ ಮಾತಾಜಿ. ಓದಿ ಕುರ್ವನ್ ಏವಹ ಕರ್ಮಾಣಿ ಜಿಜೀವಿಷೇಚ್ಛತಾಂ ಸಮಃ ಏವಂ ತ್ವಯಿ ನಾನ್ಯತೆ ತೋ ಅಸ್ತಿ
ನಾ ಕರ್ಮ ಲಿಪ್ಯತೆ ನರೇ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಕುರ್ವನ್ನಿವೇಹ ಕರ್ಮಾಣಿ ಜಿಜೀವಿಷೇತ್ ತತ್ಸಮ ಏವಂ ತ್ವಯಿ ನನ್ಯತೇತೋಸ್ತಿ ಕರ್ಮ ಲಿಪ್ಯತೆ ನರೇ. ನಾ ಕರ್ಮ ಲಿಪ್ಯತೆ ನ ನರೇ. ಕರ್ಮ ಲಿಪ್ಯತೆ ನರೇ. ಹರೇ ಕುರುವನ್. ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಕುರುವನ್ ಮಾಡುತ್ತಲೇ, ಏವ ಹೀಗೆ, ಇಹ ಈ ಜೀವಮಾನದಲ್ಲಿ, ಕರ್ಮಾಣಿ ಕರ್ಮಗಳನ್ನು, ಜಿಜೀವಿಷೇತ್ ಜೀವಿಸಲು ಇಚ್ಛೆ ಪಡಬೇಕು, ಶತಂ 100 ಸಮಾಹ ವರ್ಷಗಳು, ಏವಂ ಹೀಗೆ ಬದುಕುತ್ತಾ, ತ್ವಯಿ ನಿನಗೆ, ನಾ ಇಲ್ಲ, ಅನ್ಯತಾ ಬೇರೆ ಉಪಾಯ, ಇತಃ ಇದಕ್ಕಿಂತ, ಅಸ್ತಿ ಇದೆ, ನಾ ಇಲ್ಲ, ಕರ್ಮವು, ಲಿಪ್ಯತೆ ಸೋಂಕು, ನರೇ ಮನುಷ್ಯನಿಗೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು, ಏಕೆಂದರೆ ಅಂತ ಕೆಲಸವು ಅವನನ್ನು ಕರ್ಮ ಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಲ್ವಾ. ನೋಡಿ, ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ನಾವು ಈಶಾವಾಸ್ಯ ತತ್ವದಲ್ಲಿ ನಾವು ಬದುಕ್ತೀವಿ ಅನ್ಕೊಂಡ್ರೆ, ಇವಾಗ ನಮ್ಮ ಗುರಿ ಏನಿದೆ, ಇದಕ್ಕಿಂತ ಮುಂಚೆ ಹೇಳಿ, ನಮ್ಮ ಗುರಿ ಏನಿದೆ? ನಮ್ಗೆ ಇವಾಗ ಗೊತ್ತಾಯ್ತು ನಾವ್ ಯಾರು, ನಮಗೂ ಭಗವಂತನಿಗೆ ಏನ್ ಸಂಬಂಧ, ಅದೆಲ್ಲ ಗೊತ್ತಾಯ್ತು. ನಮ್ಮ ಗುರಿ ಏನು ಅಂತಾನು ನಮ್ಗೆ ತಿಳ್ಕೊಂಡಿದೀವಿ ಅಲ್ವಾ. ಜ್ಞಾಪಿಸ್ಕೋತೀರಾ ನಮ್ಮ ಗುರಿ ಏನು ಅಂತ ಹೇಳ್ಬಿಟ್ಟು? ಈಗ ಮಾನವ ಜನ್ಮ ಸಿಕ್ಕಿದೆ, ಈ ಮಾನವ ಜನ್ಮದಲ್ಲಿ ನಾವ್ ಏನನ್ನ ಮಾಡ್ಬೇಕು ಅಂತ? ಮುಕ್ತಿಗಿಂತ ಮುಂದೆ ಅಂದ್ರೆ ದೇವರ ಸೇವೆಯೇ ನಮ್ಮ ಪರಮ ಗುರಿ ಅಂತ ಆಗಿದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ ನಮ್ಮ ಗುರಿ ಏನು ಅಂತ? ಪ್ರಭುಪಾದರು ನಮ್ಗೆ ಏನ್ ತಿಳಿಸ್ಕೊಟ್ರು? ನಮ್ಮ ಪರಂಪರೆಯಲ್ಲಿ ನಾವೇನ್ ಅರ್ಥ ಮಾಡ್ಕೊಂಡ್ವಿ, ನಮ್ಮ ಗುರಿ ಏನು ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಆಗಿದೆ. ಹರೇ ಕೃಷ್ಣ. ಪ್ರಭುಜಿ ಹೇಳಿ ಪ್ರಭುಜಿ, ಏನು ಗುರಿ? ಈ ಮಾನವ ಜನ್ಮದ ಗುರಿ ಏನು? ಕೃಷ್ಣನ ಸೇವೆಯೇ ಮಾನವನ ಗುರಿ ಮಾತಾಜಿ. ಬೆಳಕಿನ ಹರೇ ಕೃಷ್ಣ ಮಾತಾಜಿ. ಈ ಜನನ ಮರಣಗಳ ಇದು ಹಾ ಚಕ್ರದಿಂದ ನಾವು ಬಿಡಿಸ್ಕೊಂಡು ದೇವರನ್ನ ಸೇರ್ಬೇಕು ಅನ್ನೋದು ಗುರಿ ಮಾತಾಜಿ ನಮ್ದು. ಅದನ್ನ ಕರೆಕ್ಟ್ ಇದೆ. ಅದ್ ಇನ್ನೊಂದ್ ಸ್ವಲ್ಪ ಸರಿಯಾಗಿ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಂದಿನಿ ಮಾತಾಜಿ ಹೇಳಿ ಸರಿ ಇದೆ, ಬಟ್ ಇನ್ನೊಂಚೂರು ಆಲ್ಟರೇಷನ್. ಇದು ಪ್ರಭುಜಿ ಹೇಳಿರೋದು ಸರಿ ಇದೆ. ಯಾರಾದ್ರೂ ಇನ್ನೊಬ್ರು ಯಾರಾದ್ರೂ ಟ್ರೈ ಮಾಡ್ತೀರಾ? ಕೃಷ್ಣನ ದಾಸಾನುದಾಸ ಆಗಿ ನಾವು ಸೇವೆ ಮಾಡ್ಬೇಕು ಮಾತಾಜಿ. ನಮ್ಮ ದಾಸರಾಗಿ ಸೇವೆ ಮಾಡ್ಬೇಕು. ಭಗವಂತನ ಭಕ್ತನಾಗಿ ನೈವೇದ್ಯ. ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಭಗವಂತನ ಭಕ್ತರಾಗಿ ಪ್ರತಿಯೊಂದು ದೇವರಿಗೆ ಅರ್ಪಿಸಿ ನೈವೇದ್ಯ ಮಾಡಿದ ಮಾತ್ರ ಸೇವಿಸಬೇಕು. ಇದನ್ನ ಅರ್ಥವನ್ನು ಸರಿಯಾಗಿ ನಿರ್ವಹಿಸಿದಂತಾಗುತ್ತದೆ ತನ್ನ ಕರ್ತವ್ಯವನ್ನು. ಕರೆಕ್ಟ ಮಾತಾಜಿ? ಕರೆಕ್ಟ್ ಇದೆ ಮಾತಾಜಿ. ಯಾವಾಗ್ಲೂ ಹರಿನಾಮ ಸ್ಮರಣೆಯಲ್ಲಿ ಇರ್ಬೇಕು, ಮತ್ತೆ ಅವನ್ ಭಗವಂತನ ಭಕ್ತಿ ಮಾಡ್ಬೇಕು ಅಂತ ಮಾತಾಜಿ. ಮತ್ತೆ ನಾಮಾಪರಾಧ ಮಾಡ್ದಿರ ಇದನ್ನ ಜಪ ಮಾಡ್ಬೇಕು ಮಾತಾಜಿ. ಹರೇ ಕೃಷ್ಣ. ನಾವು ನಮಗೂ ಮತ್ತೆ ದೇವ್ರಿಗೆ ಭಗವಂತನಿಗೆ ಇರೋ ಸಂಬಂಧನ ತಿಳ್ಕೊಂಡು ನಾವು ನಡಿಬೇಕು ಅಂತ. ನೀವ್ ಹೇಳಿದ್ರಿ ಮಾತಾಜಿ, ಪದ ಒಂದ್ ಸ್ವಲ್ಪ ಸರಿ ಹೇಳ್ಬೇಕು. ಅದು ನಾವು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಆ ಪದವನ್ನ ಉಪಯೋಗಿಸಲ್ಲ, ಅದಕ್ಕೋಸ್ಕರ ಹೇಳ್ದೆ. ನೀವ್ ಹೇಳಿರೋದು ಕರೆಕ್ಟ್ ಆಗಿದೆ. ಭಗವಂತನ ಧಾಮ ಸೇರ್ಬೇಕು ಅಂತ ಮಾತಾಜಿ. ಅವ್ರು ಭಗವಂತನ ಒಳಗಡೆ ಸೇರ್ಬೇಕು ಅಂತ ಹೇಳ್ಬೇಕು ಅಲ್ವಾ. ನಾವು ಭಗವಂತನ ಸೇರ್ಬೇಕು ಅಂದ್ರೆ ತಪ್ಪಾಗ್ಬಿಡುತ್ತೆ, ಭಗವಂತನ ಒಳಗಡೆ ಐಕ್ಯ ಆದಂಗ ಆಗ್ಬಿಡುತ್ತೆ. ನಮ್ಮ ಇದು ಆಚಾರ್ಯರು ಯಾವತ್ತೂ ಅದು ಹೇಳೋದಿಲ್ಲ. ಯಾಕಂದ್ರೆ ನಾವ್ ಯಾವಾಗ್ಲೂ ಪ್ರತ್ಯೇಕವಾಗೇ ಇರ್ತೀವಿ. ನಾವು ಭಗವದ್ಗೀತೆಯಲ್ಲಿ ಅದನ್ನೇ ತಿಳ್ಕೊಂಡಿದ್ದು ಅಲ್ವಾ. ನಾವ್ ಇವಾಗ ಹೇಗೆ ಪ್ರತ್ಯೇಕವಾಗಿದ್ದೀವೋ, ನಾವಿವಾಗ ಭಗವಂತನ ಲೋಕಕ್ಕೆ ಹೋದಾಗ್ಲೂ ಸಹ ನಾವು ಪ್ರತ್ಯೇಕವಾಗೇ ಇರ್ತೀವಿ. ನಾವು ಭಗವಂತನ ಒಳಗಡೆ ಸೇರ್ಕೊಂಡ್ಬಿಡೋದಿಲ್ಲ, ಐಕ್ಯ ಆಗೋದಿಲ್ಲ. ಇವಾಗ ತಾಯಿಯಿಂದ ಮಗು ಹೇಗೆ ಪ್ರತ್ಯೇಕವಾಗಿರುತ್ತೋ ಅದೇ ತರನೇ ನಾವು ಪ್ರತ್ಯೇಕವಾಗಿ ಇದ್ಕೊಂಡು ಸೇವೆ ಮಾಡ್ತೀವಿ.
ಸೊ ನಾವು ಮತ್ತೆ ಭಗವಂತನ ಬಳಿಗೆ ಹೋಗೋದೇ ನಮ್ಮ ಗುರಿ ಇದೆ ಅಲ್ವಾ. ಹೋಗಿ ಮಾಡೋದಾದ್ರೂ ಏನು, ಹೋಗಿ ಏನ್ ಮಾಡ್ತೀವಿ ಅಲ್ಲಿ, ಸೇವೆ ಆರಾಮಾಗಿ ಸೇವೆ ಮಲ್ಕೊಂಡಿರ್ತೀವ, ಮಾಡ್ಬೇಕು ಇಲ್ಲ ಸೇವೆ ಮಾತಾಜಿ, ಸೇವೆ ಸೇವೆ ಮಾಡ್ತೀವಿ ಮಾಡ್ಬೇಕು. ಅಲ್ವಾ. ವಿನೋದ್ ಬಿರುದರ್ ಪ್ರಭುಜಿ ಹೇಳಿರೋದು ಕರೆಕ್ಟೇ. ಬಟ್ ಏನಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋದ್ಮೇಲೆ ನಾವಲ್ಲಿ ಭಗವಂತನ ಸೇವೆ ಮಾಡ್ತೀವಿ. ನಾವ್ ಇಲ್ಲೂನು ಅದನ್ನೇ ಮಾಡ್ಬೇಕು. ನಮ್ಗೆ ಟ್ರೈನಿಂಗ್ ಇಲ್ಲಿ ಕೊಡ್ತಾ ಇದಾರೆ, ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದಾರೆ ಅಲ್ವಾ ಕೃಷ್ಣ ಪ್ರಜ್ಞೆಯಲ್ಲಿ. ಸೊ ನಾವಿಲ್ಲಿ ಭಗವಂತನ ಸೇವೆಯನ್ನ ನಾವು ಮಾಡೋದನ್ನ ಕಲ್ತ್ಕೊತಾ ಇದೀವಿ. ಭಗವಂತನ ಬಳಿಗೆ ಹೋದ್ಮೇಲೆ ನಾವು ಭಗವಂತನ ಸೇವೆನ ಮಾಡ್ಬೇಕು. ಸೊ ನಮ್ಮ ಮಾನವ ಜನ್ಮದ ಗುರಿ ಈ ಜನನ ಮರಣಗಳ ಚಕ್ರದಿಂದ ನಾವು ಬೇರ್ಪಟ್ಟು ನಾವು ಆ ಶಾಶ್ವತ ಧಾಮ ಭಗವಂತನ ಧಾಮಕ್ಕೆ ನಾವು ಹೋಗ್ಬೇಕು ಅಲ್ವಾ. ನಾವು ಭಗವಂತನಲ್ಲಿ ಸೇರ್ಬಾರ್ದು, ಭಗವಂತನ ಧಾಮಕ್ಕೆ ಹೋಗಿ ಭಗವಂತನ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ಯಾಕಂದ್ರೆ ನಮ್ಮ ಸ್ವರೂಪ ಏನು, ನಮ್ಮ ನಿಜ ಸ್ವರೂಪ ಏನು, ಎಲ್ಲ ಜೀವರಾಶಿಗಳ ಸ್ವರೂಪ ಏನು, ದಾಸ ದಾಸ ಆಗುತ್ತೆ. ಜೀವೇರ ಸ್ವರೂಪ ಹಾಯ್ ಕೃಷ್ಣೇನ ಕೃಷ್ಣೇರ. ನಿತ್ಯ ದಾಸ. ಈ ಸೆಂಟೆನ್ಸ್ ಅನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಜೀವೇರ ಸ್ವರೂಪ ಹಾಯ್ ಕೃಷ್ಣೇರ ನಿತ್ಯ ದಾಸ ಅಲ್ವಾ. ನಮ್ಮ ಸ್ವರೂಪ ಏನು, ಕೃಷ್ಣನ ನಿತ್ಯ ದಾಸರು, ನಾವು ನಿತ್ಯವಾದಂತಹ ಸೇವಕರು. ಆದ್ರೆ ನಮ್ಗೆ ಸೇವಕರು ದಾಸರು ಅಂತ ಅನಿಸ್ಕೊಳಕ್ ನಮ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಆದ್ರೆ ನೋಡಿ ಇವಾಗ ಇಸ್ಕಾನಲ್ಲಿ ಯಾರೇ ದೀಕ್ಷೆ ತಗೊಂಡ್ರು ಅವ್ರ ಹೆಸರು ಏನಂತ ಬದಲಾವಣೆ ಆಗತ್ತೆ, ದಾಸ ದಾಸಿ ಅಂತ ಬದಲಾವಣೆ ಹಾ ಆಗುತ್ತೆ. ದಾಸ ದಾಸಿ ಆಗತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಜ್ಞಾಪಿಸ್ತಾ ಇದ್ದಾರೆ. ನಾವ್ ಇವಾಗ ಭಗವಂತನ ಸ್ತುತಿಯನ್ನ ಮಾಡ್ತೀವಿ ದಿನ ಬೆಳಗಾದ್ರೆ. ಯಾಕಪ್ಪ ಸ್ತುತಿ ಮಾಡ್ಬೇಕು ಅಂತ ಎಲ್ಲರೂ ಕೇಳ್ತಾರೆ ಅಲ್ವಾ. ಯಾಕೆ ಅವ್ರನ್ನ ಅಷ್ಟೊಂದು ಹೊಗಳ್ಬೇಕು ನಾವು ಆ ಭಗವಂತನ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಗೆ ಅವಾಗ್ಲೇ ಗೊತ್ತಾಗೋದು ಭಗವಂತ ಒಡೆಯ, ನಾವು ದಾಸ ಅಂತ. ನಮ್ಮ ಸ್ಥಾನ ಅವಾಗ್ಲೇ ಗೊತ್ತಾಗೋದು. ಇಲ್ಲಾಂದ್ರೆ ನಾನು ಒಡೆಯ ಅಂತ ಬೀಕೊಂಡಿರ್ತೀವಿ. ನಾವ್ ಯಾವತ್ತೂ ಶರಣಾಗ್ಬೇಕಂದ್ರೆ ನಮ್ಗೆ ಇಷ್ಟ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವ್ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದ್ವಿ. ನಮ್ಗೆ ನೋಡ್ಲಿಕ್ಕೆ ಆಗಿಲ್ಲ ಕೃಷ್ಣನನ್ನ ಆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋಂಥದ್ದು, ಎಲ್ಲರೂ ಅವನನ್ನೇ ಕೇಂದ್ರೀಕರಿಸ್ತಿರೋದನ್ನ ನೋಡ್ಲಿಕ್ಕೆ ನಮ್ ಕೈಲಿ ಆಗಿಲ್ಲ ನಮ್ಗೆ. ಅದಕ್ಕೆ ನಮ್ಗೆ ಭಗವಂತನ ಮೇಲೆ ನಾವು ಏನು ಅಸೂಯೆ ಪಟ್ಟೆ ನಾವಿಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಿರೋದು ಅಲ್ವಾ. ಇವಾಗ ನಮ್ಮ ಗುರಿ ಏನಿದೆ, ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ. ಆದ್ರೆ ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಇಲ್ಲಿ 2ನೇ ಶ್ಲೋಕದಲ್ಲಿ ನೀವೇನಾದ್ರೂ ಆ ಈಶಾವಾಸ್ಯ ತತ್ವದಲ್ಲಿ ಜೀವನ ಮಾಡ್ತಾ ಇದೀರಾ ಅಂದ್ರೆ ನೀವು ಭೌತಿಕ ಪ್ರಪಂಚದಲ್ಲೇ 100 ವರ್ಷ ಬದುಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನೀವು ಮಾಡ್ತಾ ಇರುವಂತ ಕರ್ಮಕ್ಕೆ ಯಾವುದೇ ಒಂದು ಪ್ರತಿಫಲ ಇಲ್ಲ. ನಿಮ್ಗೆ ಪಾಪನೂ ಬರ್ತಿಲ್ಲ, ಪುಣ್ಯನೂ ಬರ್ತಿಲ್ಲ ಅಲ್ವಾ. ನೀವು ಅಕರ್ಮದಲ್ಲಿ ಜೀವನ ಮಾಡ್ತಾ ಇದ್ದೀರಾ, ಈಶಾವಾಸ್ಯ ತತ್ವವನ್ನ ಅನುಸರಿಸ್ತಾ ಇದ್ದೀರಾ ಅಲ್ವಾ. ನಿಮ್ಗೆ ಯಾವುದೇ ಒಂದು ಫಲ ಇಲ್ಲ ಅಂದ್ರೆ ನಿಮ್ಗೆ ಇದೇ ವೈಕುಂಠ, ಭೂ ವೈಕುಂಠ ಅಂತ ನಾವೇನ್ ಕರಿತೀವೋ ಇದು ವೈಕುಂಠಕ್ಕೆ ಸಮಾನ ಅಲ್ವಾ. ನಾವಿಲ್ಲಿ ಆ ಗೋಲಕ ವೃಂದಾವನದಲ್ಲಿ ಹೋಗಿ ಏನನ್ನ ಮಾಡ್ತೀವೋ ಅದನ್ನ ನಾವಿಲ್ಲಿ ಮಾಡ್ತಾ ಇದೀವಿ ಅಲ್ವಾ. ಆದ್ರೆ ಪ್ರಕೃತಿಯ ನಿಯಮ ಏನಿದೆ, ನನ್ನ ದೇಹ ಇರೋ ತನಕ ನಾನು ಇಲ್ಲಿ ಇರ್ಬೇಕು ಅಂದ್ರೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಾ ಇದಾರೆ, ನಾವಿಲ್ಲಿ ಇರಬಾರ್ದು ಅಂತ ನಾವ್ ಅನ್ಕೋತಾ ಇದೀವಲ್ವಾ. ಆದ್ರೆ ನೀವು ಈಶಾವಾಸ್ಯ ತತ್ವದಲ್ಲಿ ನೀವು ಜೀವನ ಮಾಡಿದ್ರೆ 100 ವರ್ಷಗಳ ಕಾಲ ನೀವು ಇಲ್ಲಿ ಬಾಳ್ಬಹುದು. ಮತ್ತೆ ನಿಮ್ಗೆ ಯಾವುದೇ ಒಂದು ಕರ್ಮ ಫಲವನ್ನ ನೀವು ಅನುಭವಿಸೋದಿಲ್ಲ ಈ ಒಂದು ಈಶಾವಾಸ್ಯ ತತ್ವದಲ್ಲಿ ನೀವು ಬದುಕಿದ್ರೆ. ಅಂದ್ರೆ ಏನ್ ಅರ್ಥ, ನಾವು ದೇಹವನ್ನ ಬಿಟ್ಟಿದ ತಕ್ಷಣ ಏನಾಗುತ್ತೆ, ನಾವು ಈಶಾವಾಸ್ಯ ತತ್ವದಲ್ಲಿ ಜೀವನ ಮಾಡ್ತಿದೀವಿ ಅನ್ಕೊಳ್ಳಿ. ಈಗ ಈ ಒಂದು ಜನ್ಮ ಸಿಕ್ಕಿದಾಗ ಈ ದೇಹ ಹೊರಟೋಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಗತಿ ಏನಾಗುತ್ತೆ, ದೇವರ ಧಾಮವನ್ನು ಸೇರ್ತೀವಿ. ನಾವ್ ದೇವರ ಧಾಮಕ್ಕೆ ಹೋಗ್ಬಿಡ್ತೀವಿ ಅಲ್ವಾ. ಯಾಕಂದ್ರೆ ನಮ್ಗೆ ಏನು ಇಲ್ಲ, ನಮ್ಮ ಅಕೌಂಟ್ ಅಲ್ಲಿ ಈಗ ಪಾಪ ಇಲ್ಲ ಪುಣ್ಯ ಇಲ್ಲ ಅಲ್ವಾ. ನಾವ್ ಅವಾಗ ಭಗವಂತನ ಬಳಿಗೆ ಹೋಗೋ ಒಂದು ಅರ್ಹತೆನ ನಾವು ಪಡ್ಕೋತೀವಿ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ ನೋಡಿ. ಈಶಾವಾಸ್ಯ ತತ್ವ ಎಷ್ಟು ಮುಖ್ಯ ಅಲ್ವಾ. ಸೊ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ್ರು ಏನನ್ನ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಹರೇ ಕೃಷ್ಣ, ಓದಿ ಇದನ್ನ. ಯಾರು ಹರೇ ಕೃಷ್ಣ. ಸಾಯಲು ಇಷ್ಟಪಡುವುದಿಲ್ಲ. ಪ್ರತಿಯೊಬ್ಬರು ಎಷ್ಟು ಸಾಧ್ಯವೋ ಅಷ್ಟು ಕಾಲ ಎಳೆದಾಡಿಕೊಂಡು ಬದುಕಲು ಇಷ್ಟಪಡುತ್ತಾರೆ. ಈ ಪ್ರವೃತ್ತಿ ವೈಯಕ್ತಿಕವಾಗಿ ಮಾತ್ರವಲ್ಲದೆ ಸಮಾಜದಲ್ಲಿ, ರಾಷ್ಟ್ರದಲ್ಲಿ, ಸಾಮೂಹಿಕವಾಗಿಯೂ ಕಾಣುತ್ತದೆ. ಎಲ್ಲಾ ಬಗೆಯ ಜೀವಿಗಳು ಬದುಕಲು ತುಂಬಾ ಕಷ್ಟಪಡುತ್ತವೆ. ಇದು ಸಹಜವೆಂದು ವೇದಗಳು ಹೇಳುತ್ತವೆ. ಜೀವಿಯು ಸ್ವಭಾವತಃ ನಿತ್ಯವಾದುದು. ಆದರೆ ಸಂಸಾರದಲ್ಲಿ ಅದರ ಬಂಧನದಿಂದಾಗಿ ಅವನು ಮತ್ತೆ ಮತ್ತೆ ದೇಹವನ್ನು ಬದಲಿಸಬೇಕು. ಈ ಪ್ರಕ್ರಿಯೆಯನ್ನು ಆತ್ಮದ ದೇಹಾಂತರ ಪ್ರವೇಶ ಎಂದು ಕರೆಯುತ್ತಾರೆ. ಈ ದೇಹಾಂತರ ಪ್ರವೇಶವು ಕರ್ಮ ಬಂಧನದಿಂದ ಆದದ್ದು. ಜೀವಿಯು ಜೀವನೋಪಾಯಕ್ಕಾಗಿ ಕೆಲಸ ಮಾಡಲೇಬೇಕು, ಏಕೆಂದರೆ ಅದು ಐಹಿಕ ಪ್ರಕೃತಿಯ ನಿಯಮ. ಅವನು ವಿಧಿವತ್ತಾಗಿ ಕರ್ತವ್ಯಗಳನ್ನು ಮಾಡದೇ ಇದ್ದರೆ ಅವನು ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಿ ತನ್ನನ್ನು ತಾನು ಜನನ ಮರಣಗಳ ಚಕ್ರಕ್ಕೆ ಹೆಚ್ಚು ಹೆಚ್ಚಾಗಿ ಸಿಕ್ಕಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾಧುರಿ, ಧನ್ಯವಾದಗಳು. ಸೊ ಇಲ್ಲಿ 2 ಪ್ರಶ್ನೆ ನಿಮ್ಗೆ. ಸೊ ಒಂದು, ಸೊ ನೀವು ಅಕಸ್ಮಾತ್ ಇವಾಗ ಯಾರಾದ್ರೂ ಒಬ್ರು ಜೈಲಲ್ಲಿ ಇದಾರೆ ಅಂತಂದ್ರೆ, ಅವ್ರು ಜೈಲಲ್ಲೇ ಇರ್ಬೇಕು ಅಂತ ಇಷ್ಟಪಟ್ರೆ ನೀವು ಅವ್ರನ್ನ ಏನಂತ ಅನ್ಸುತ್ತೆ ನಿಮ್ಗೆ ಅವ್ರ ಬಗ್ಗೆ?
ಅವ್ರು ಜೈಲಿಗೆ ಹುಚ್ಚರು ಹೋಗ್ತಾರೆ ಯಾವ್ದೋ ಒಂದು ಕಾರಣಕ್ಕೆ. ಓಕೆ, ಸೊ ಅವ್ರು ಇವಾಗ ಅವ್ರು ಹುಚ್ಚರು ಜೈಲಲ್ಲೇ ಮಾತಾಜಿ. ಇರ್ಬೇಕು ಅಂತ ಇಚ್ಛೆ ಪಟ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ಅವ್ರು ಹುಚ್ಚರು ಮಾತಾಜಿ ಅನ್ಸುತ್ತೆ. ಅಲ್ವಾ? ಬುದ್ಧಿ ಇದೆ ಅಂತ ಅನ್ಸುತ್ತೆ, ಎಷ್ಟು ಮೂರ್ಖರು ಅಂತ ಅನ್ಸುತ್ತೆ ಅಲ್ವಾ? ಬುದ್ಧಿ ಹೌದು ಇರೋರು ಏನ್ ಮಾತಾಜಿ. ಮಾಡ್ಬೇಕು? ಜೈಲಲ್ಲೇ ಇರಕ್ಕೆ ಪ್ರಯತ್ನ ಪಡ್ಬೇಕಾ ಅಥವಾ ಜೈಲಿಂದ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಪಡ್ಬೇಕಾ? ಜೈಲಿಂದ ಹೊರಗಡೆ ಬಂದು ಹ್ಮ್ ಸ್ವತಂತ್ರವಾಗಿ ಜೀವನ ಮಾಡಕ್ ಆಸೆ ಪಡ್ಬೇಕು ಮಾತಾಜಿ. ಅಲ್ವಾ? ಇವಾಗ ನಮ್ದು ಈ ಭೌತಿಕ ಪ್ರಪಂಚವನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಜೈಲು ನಮ್ಮ ಧರ್ಮಗಳು? ಜೈಲು. ಹಾ, ಜೈಲು ಅಲ್ವಾ? ಇವಾಗ ನಾವೇನ್ ಮಾಡ್ಬೇಕು? ಇವಾಗ ನಮ್ಗೆ ಗೊತ್ತಾಯ್ತು, ನಮ್ಗೆ ಇಷ್ಟ ಸಹ ಗೊತ್ತಿಲ್ಲ, ನಾವಿಲ್ಲ ಪಿಕ್ನಿಕ್ ಬಂದಿದೀವಿ, ಎಂಜಾಯ್ ಮಾಡಕ್ ಬಂದಿದೀವಿ ಅನ್ಕೊಂಡ್ವಿ ಅಲ್ವಾ, ಹೋಟೆಲ್ಗೆ ಬಂದಿದೀವಿ ಅಂತ. ಈಗ ನಮಗ್ ಗೊತ್ತಾಯ್ತು ನಾವಿಲ್ಲೊಂದು ಜೈಲಲ್ಲಿ ಇದೀವಿ, ಬಂಧನದಲ್ಲಿ ಅಲ್ವಾ, ಆ ಒಂದು ಕತ್ತಲ ಒಂದು ಮೊಟ್ಟೆ ಒಳಗಡೆ ಇದೀವಿ ಅಂತ ನಮ್ಗೆ ಗೊತ್ತಾಯ್ತು. ಭಗವಂತನ ಕರುಣೆಯಿಂದ ನಮ್ಗೆ ಆ ಒಂದು ಬೆಳಕು ಸಿಗ್ತಾ ಇದೆ, ಸೂರ್ಯ ಚಂದ್ರರ ಆ ಬೆಳಕು ಬೀಳ್ತಾ ಇದೆ. ಇಲ್ಲ ಅಂದಿದ್ರೆ ನಾವು ಆ ಒಂದು ಕತ್ತಲ ಒಂದು ಪ್ರದೇಶದಲ್ಲಿ ನಾವ್ ಇರ್ತಾ ಇದ್ವಿ ಅಲ್ವಾ. ನಾವ್ ಇವಾಗ ಜೈಲಲ್ಲಿ ಇದೀವಿ, 7 ಪದರಗಳಿಂದ ಕೂಡಿದೆ ಈ ಒಂದು ಬ್ರಹ್ಮಾಂಡ ಅಲ್ವಾ. ಅಂತಹ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದೀವಿ. ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ, ನಮ್ಗೆ ಅಷ್ಟು ವಿಶಾಲವಾಗಿದೆಯಲ್ಲ. ನಾನು ಇವಾಗ ಇಲ್ಲಿಂದ ಹೊರಗಡೆ ಹೋಗ್ಬೇಕಂದ್ರೆ ಇವಾಗ ಒಂದು ರೂಮಲ್ಲಿ ಕೂಡಾಕಿದ್ರೆ ಅಲ್ವಾ, ನಮ್ಗೆ ಹೆಂಗೆ ಆ ರೂಮಿಂದ ಹೊರಗಡೆ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ ನಮ್ಗೆ ಅಲ್ವಾ, ಸ್ವತಂತ್ರ ಬೇಕು ಅನ್ಸ್ತಿರುತ್ತೆ. ನಾವ್ ಇವಾಗ ಆಕ್ಚುಲಿ ಆತರ ಒಂದು ಜಾಗದಲ್ಲಿ ಬಂಧನಕ್ಕೆ ಒಳಗಾಗಿದ್ದೀವಿ, ನಮ್ಗೆ ಅರ್ಥ ಆಗ್ತಿಲ್ಲ, ಅಷ್ಟು ಭ್ರಮೆಗೆ ಒಳಗಾಗಿದ್ದೀವಿ ನಾವು ಅಲ್ವಾ. ಸೊ ನಮ್ಗೆ ಅರ್ಥ ಆಗಿದೆ ಅಂತಂದ್ರೆ ನಾವು ಈ ಜೈಲನ್ನ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ಬೇಕೇ ಹೊರ್ತು, ಓ ಇಲ್ಲಪ್ಪ ಈ ಜೈಲಲ್ಲೇ ನಾನು ಇನ್ನೊಂದ್ ಸ್ವಲ್ಪ ನನ್ನ ಕಂಡೀಷನ್ಸ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋಣಂತೆ, ಈಗ ನನಗೆ ಏನು ಚೆನ್ನಾಗಿರೋ ಬೆಡ್ಶೀಟ್ ಇಲ್ಲ, ಚೆನ್ನಾಗಿರೋ ಬೆಡ್ಶೀಟ್ ಕೊಟ್ರೆ ಚೆನ್ನಾಗಿರುತ್ತೆ, ಟಿವಿ ಇಲ್ಲ ಇಲ್ಲಿ ನೋಡ್ಲಿಕ್ಕೆ, ಟಿವಿ ಬಂದ್ರೆ ಚೆನ್ನಾಗಿರುತ್ತೆ, ಅಥವಾ ಇವಾಗ ಆಹಾರ ನನಗೆ ಬರೀ ಸಾಮಾನ್ಯ ಆಹಾರ ಕೊಡ್ತಿದ್ದಾರೆ, ನನ್ಗೊಂದ್ ಸ್ವಲ್ಪ ಸ್ಪೆಷಲ್ ಆಗಿರೋದೆಲ್ಲ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದ್ರೆ ಅದನ್ನ ಬುದ್ಧಿವಂತ ಅಂತಾರ, ಅವ್ರನ್ನ ಏನಂತ ಕರೀತಾರೆ? ದಡ್ಡ ಅಂತಾರೆ ಮಾತಾಜಿ. ದಡ್ಡ ಅಲ್ವಾ. ಏನ್ ಪ್ರಯತ್ನ ಮಾಡ್ಬೇಕು ಅವನು ಇರೋ ಸಮಯದಲ್ಲಿ? ಅವನು ಏನಂತ ಅವನು ಆಲೋಚನೆ ಮಾಡ್ಬೇಕು? ಆ ಸಮಯವನ್ನ ಉಪಯೋಗಿಸ್ಕೊಂಡು ಅವನು ಆ ಜೈಲಿನಿಂದ ಹೇಗಪ್ಪ ನಾನು ಹೊರಗಡೆ ಹೋಗ್ಬೇಕಂತ ಯೋಚನೆ ಮಾಡ್ಬೇಕು. ಅದೇ ತರ ಇವಾಗ ನಾವುನು ಸಹ ಈ ಮನುಷ್ಯ ಜನ್ಮ ಸಿಕ್ಕಿದಾಗ ಇದೊಂದೇ ಒಂದು ಅವಕಾಶ ಈ ಜೈಲಿನಿಂದ ನಾವು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ. ಆದ್ರೆ ನಾವು ಈ ಜೈಲಿನಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅಷ್ಟು ಅಂದ್ರೆ ಅಷ್ಟು ಈಸಿ ಅಲ್ಲ. ಯಾಕೆಂತಂದ್ರೆ ನಾವು ಈ ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ನಾವು ಈ ದೇಹವನ್ನ ಬಿಟ್ಟಿದ ತಕ್ಷಣನೇ ನಾವು ನಮ್ಮ ಆತ್ಮ ಏನಾಗುತ್ತೆ, ನಮ್ಮ ಆತ್ಮಕ್ಕೆ ಏನಾಗುತ್ತೆ, ಈ ದೇಹ ಜೀರ್ಣವಾಗಿ ಹೋದ್ಮೇಲೆ ನಮ್ಮ ಆತ್ಮ ಏನ್ ಮಾಡುತ್ತೆ, ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅಲ್ವಾ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಈ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್ ಅಂತ ನಾವ್ ಏನ್ ಹೇಳ್ತಿದೀವಿ, ಈ ಪ್ರಸರಣ ಕ್ರಿಯೆ. ಸೊ ನಮ್ಮ ಆತ್ಮ ಅಂದ್ರೆ ನಾವು ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಂತಹ ಒಂದು ಕ್ರಿಯೆ ಪ್ರಸರಣ ಕ್ರಿಯೆ ಅಥವಾ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್ ಅಂತ ಕರಿತೀವಿ ಅಲ್ವಾ. ಇದು ಯಾವ್ದ್ರ ಮೇಲೆ ಅವಲಂಬಿತವಾಗಿದೆ? ನಾವು ಮಾಡೋ ಕರ್ಮಗಳ ಮೇಲೆ ಕರ್ಮದ ಮೇಲೆ ಅವಲಂಬಿತ. ಅವಲಂಬಿತವಾಗಿದೆ ಅಲ್ವಾ. ನಮ್ಗೆ ಹಿಂದಿನ ಒಂದು ಶ್ಲೋಕದಲ್ಲಿ ಏನನ್ನ ಹೇಳ್ಕೊಟ್ರು? ಯಾವ್ದ್ರ ಬಗ್ಗೆ ತಿಳಿಸ್ಕೊಟ್ರು ನಮ್ಗೆ? ನಾವು ಕರ್ಮ ಯಾವ ತರ ಹೇಗ್ ಮಾಡ್ಬೇಕಂತಾನೆ ಯಾವ ಹೇಳಿದ್ರು. ತರ ಮಾಡ್ಬೇಕು, ಕರ್ಮ ಕೆಲಸ ಯಾವ ಅಲ್ವಾ. ತರ ಮಾಡ್ಬೇಕು. ಹೌದು. ಕರ್ಮ ಯಾವ ತರ ಮಾಡ್ಬೇಕು ಅಂತಾನೆ ಹೇಳ್ಕೊಟ್ಟಿದ್ದು ನಮ್ಗೆ. ಆ ಈಶಾವಾಸ್ಯ ತತ್ವದಲ್ಲಿ ಕರ್ಮ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ನಾವ್ ಇನ್ನೊಂದು ದೇಹಕ್ಕೆ ಹೋಗೋದೇ ಬೇಕಾಗಿಲ್ಲ ಅಲ್ವಾ. ಯಾಕಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಸೊ ಪಾಪ ಪುಣ್ಯ ಇದ್ರೇನೆ ಅದನ್ನ ಅನುಭವಿಸ್ಲಿಕ್ಕೆ ನಾವು ಅದಕ್ಕೆ ತಕ್ಕನಾದ ದೇಹವನ್ನ ನಾವು ಪಡಿತೀವಿ ಅಲ್ವಾ. ಸೊ ಇವಾಗ ಈಶಾವಾಸ್ಯ ತತ್ವದಲ್ಲಿ ಜೀವನ ಮಾಡಿರೋರ್ಗೆ ಇನ್ನೊಂದು ಒಂದು ದೇಹವನ್ನ ಪಡ್ಕೊಳ್ಳೋ ಒಂದು ಅಗತ್ಯನೇ ಬೀಳೋದಿಲ್ಲ. ಅವರು ಭಗವಂತನ ಬಳಿಗೆ ಅವರು ಹೋಗ್ತಾರೆ ಅಲ್ವಾ. ಮತ್ತೆ ನೋಡಿ ಇಲ್ಲಿ ನಮ್ಗೆ ಸಾವಿನ ಬಗ್ಗೆ ಒಂದು ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಯಾರಿಗಾದ್ರೂ ಸಾವು ಅಂದ್ರೆ ಇಷ್ಟನಾ? ಸಾಯಕ್ ಇಷ್ಟನಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಮಾತಾಜಿ, ಹೆದರಿಕೆ ನಮ್ಗೆ ಏನೇ ಆಗ್ತದೆ ತೊಂದ್ರೆ ಬರ್ಲಿ. ಸಾವು ಅಂದ್ರೆ. ಹೇಳಿ ಮಾತಾಜಿ. ಏನಿಲ್ಲ ಮಾತಾಜಿ, ಸಾವು ಅಂದ್ರೆ ಹೆದರಿಕೆನೆ ಆಗ್ತದೆ ಎಲ್ರಿಗೂ ಅಂತ ಹೆದರಿಕೆ ಅಷ್ಟೇ. ಆಗುತ್ತೆ, ಬಟ್ ಸಾಯಕ್ ಇಷ್ಟ ಆಗುತ್ತಾ ಅಂತ ಕೇಳ್ತಾ ಇದೀನಿ ನಾನು. ಹೌದು, ಇಲ್ಲ ಸಾವಂದ್ರೆ ಇಲ್ಲ, ಹೆದರಿಕೆ ಇಷ್ಟ ಆಗೋದಿಲ್ಲ ಮಾತಾಜಿ. ಅಲ್ವಾ. ಏನೇ ಒಂದು ಸ್ಥಿತಿ ಇದ್ರು ಇನ್ನು ಸ್ವಲ್ಪ ದಿವಸ ಇರೋಣಂತೆ ಅಂತಾನೆ ಅನಿಸ್ತಾ ಇರುತ್ತೆ ನಮ್ಗೆ ಅಲ್ವಾ. ಅಂದ್ರೆ ಸಹಜವಾಗಿ ಎಲ್ಲೋ ಒಬ್ಬೊಬ್ರಿಗೆ ಬೇಗ ಕರ್ಕೊಪ್ಪ ದೇವ್ರೆ ಅಂತ ಕೇಳ್ತಿರ್ತಾರೆ, ಇಲ್ಲ ಅನ್ನಲ್ಲ ಅಲ್ವಾ. ಆದ್ರೆ ಅವ್ರ ಒಳ ಮನ್ಸಲ್ಲಿ ಇನ್ನ ಇರ್ಬೇಕು ಅಂತಾನೆ ಇರುತ್ತೆ ಅಲ್ವಾ. ಸೊ ಇನ್ನ ಅವ್ರಿಗೆ ಈ ಭೌತಿಕವಾಗಿ ಏನಿರುತ್ತೋ ಅದೆಲ್ಲವನ್ನ ನಾನು ಅನುಭವಿಸ್ಬೇಕು ಅಂತಾನೆ ಇರುತ್ತೆ. ಯಾಕೆ ನಮ್ಗೆ ಹಂಗನ್ಸುತ್ತೆ? ಯಾರಾದ್ರೂ ಹೇಳ್ತೀರಾ? ಯಾಕೆ ನಮ್ಗೆ ಹಂಗ ಅನ್ಸೋದು? ನಾನು ಇನ್ನ ಉಳಿಬೇಕಪ್ಪ, ಇರ್ಬೇಕು, ಬದುಕ್ಬೇಕಂತ. ಯಾಕಂದ್ರೆ ನಾವು ಆತ್ಮ ಮಾತಾಜಿ, ಶಾಶ್ವತವಾದದ್ದು ಅದು. ಹರಿಬೋದ್ ಮಾತಾಜಿ, ನಾವು ನಿತ್ಯರಾದವರು ಅಲ್ವಾ. ಅದಕ್ಕೆ ನೋಡಿ ನಮ್ಗೆ ಸಾವನ್ನ ನಾವು ಒಪ್ಕೊಳಕ್ಕೆ ಆಗಲ್ಲ ನೋಡಿ. ಎಲ್ಲಾನು ನಮ್ಗೆ ನಾವು ದೇಹ ಅಂತ ಅನ್ಕೊಂಡ್ರು ಸಹ ನಮ್ಗೆ ಸುತ್ತ ಮನ್ಸಲ್ಲಿ ಗೊತ್ತಿದೆ ನಾವು ಆತ್ಮ ಅಂತ. ಅದಕ್ಕೆ ನೋಡಿ ನಮ್ಮ ಆಸೆಗಳೆಲ್ಲ ಅದೇ ತರ ಇದೆ. ನಾವ್ ಯಾವಾಗ್ಲೂ ನೋಡಿ ನಮ್ಗೆ ದೇಹ ಜೀರ್ಣವಾಗಿರ್ಬೋದು, ನಾವ್ ಯಾವಾಗ್ಲೂ ಮನ್ಸು ಯಾವಾಗ್ಲೂ ನಾವು ಯೌವನದಲ್ಲೇ ನಾವ್ ಯೋಚನೆ ಮಾಡ್ತೀವಿ ಅಲ್ವಾ. ನಾವು ಹೆಂಗಾಗೆ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಅದಕ್ಕೆ ನಮ್ಗೆ ಒಂದೊಂದ್ಸತಿ ಅದು
ಡಿಸ್ಕ್ರಿಪೆನ್ಸಿ ಅನ್ಸ್ತಿರುತ್ತೆ ಅಲ್ವಾ, ಏನಪ್ಪ ಇಷ್ಟು ವಯಸ್ಸಾಗಿದೆ ನೋಡಿದ್ರೆ ಹಿಂಗೆ ಚಿಕ್ಕ ಮಕ್ಕಳ ತರ ಆಡ್ತಾರೆ ಅಂತ. ಯಾಕಂದ್ರೆ ನಾವ್ ಯಾವಾಗ್ಲೂ ಹಾಗೆ ಮಗುನೇ ಅಲ್ವಾ. ಯಾಕಂದ್ರೆ ನಮ್ಮ ಆತ್ಮ ಅದು ಯಾವಾಗ್ಲೂ ಯೌವನದಲ್ಲೇ ಇರುತ್ತೆ, ಚಿರ ನೂತನವಾಗಿ ಅದು ಇರುತ್ತೆ, ಶಾಶ್ವತವಾಗಿ ಅದಿರುತ್ತೆ, ಅದರ ಆಲೋಚನೆಗಳು ಸಹ ಹಾಗೆ ಇರುತ್ತೆ. ಅದಕ್ಕೆ ನಾವಿವಾಗ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಗೆ ಏಜ್ ಆದಾಗ ಒಂದು ಬೆಳ್ಳಿ ಕೂದ್ಲು ಬಂದ್ರೆ ನನ್ಗ ಬಂದಿರೋದು ಅಂತ ಅನ್ಕೋತೀವಿ ಅಲ್ವಾ. ಯಾಕಂದ್ರೆ ನಾವ್ ಅನ್ಕೋತೀವಿ ನಮಗ್ ಬರದೇ ಇಲ್ಲ ಅಂತ, ಯಾಕಂದ್ರೆ ನಾವ್ ಆತ್ಮ ಅಲ್ವಾ, ನಾವ್ ಅದೇ ಒಂದು ಭಾವದಲ್ಲಿ ನಾವು ಇರ್ತೀವಿ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಸಾವು ಅನ್ನೋದನ್ನ ನಾವು ಈಸಿಯಾಗಿ ನಾವು ಇಲ್ಲಿ ಒಪ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಆದ್ರೆ ಆ ಪ್ರಕೃತಿಯ ನಿಯಮ ಇದೆ, ನಾವು ಕರ್ಮಾನುಸಾರ ನಾವು ಇನ್ನೊಂದು ದೇಹವನ್ನ ನಾವು ಪಡಿಲೇಬೇಕು. ನಮ್ಗೆ ಆತರ ಇಷ್ಟ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಹೇಗೆ ಕರ್ಮವನ್ನ ಮಾಡ್ಬೇಕು, ಅಕರ್ಮದಲ್ಲಿ ಕರ್ಮವನ್ನ ಮಾಡ್ಬೇಕು. ಅದನ್ನೇ ನಮ್ಗೆ ಇಲ್ಲಿ ಈಶೋಪನಿಷತ್ ಹೇಳ್ಕೊಡ್ತಾ ಇದೆ. ಹರೇ ಕೃಷ್ಣ. ಇದನ್ನ ಓದಿ. ಇದು ಆಲ್ರೆಡಿ ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ. ಈಗ ಮತ್ತೆ ನಮ್ಗೆ ಈ ಕರ್ಮದ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಹೇಗೆ ಕರ್ಮವನ್ನ ಮಾಡ್ಬೇಕು, ಯಾವ ತರ ಕರ್ಮ ಮಾಡಿದ್ರೆ ನಮ್ಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರು ಓದಿಲ್ವೋ ಅವ್ರು ಓದಿ, ಹರೇ ಕೃಷ್ಣ ಮಾತಾಜಿ. ಯಾರು ಓದಿಲ್ವೋ ಅವ್ರು ಓದಿ, ಯಾಕಂದ್ರೆ ಎಲ್ಲರಿಗೂ ಚಾನ್ಸ್ ಸಿಗ್ಲಿ ಅಂತ ಅಷ್ಟೇ. ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ, ಓದಿ ಪ್ರಭು. ಇತರ ಜೀವಿಗಳು ಜನನ ಮರಣಗಳ ಚಕ್ರಕ್ಕೆ ಒಳಗಾಗುತ್ತವೆ. ಆದರೆ ಜೀವಿಗೆ ಮಾನವ ಜನ್ಮ ದೊರೆತಾಗ ಅವನಿಗೆ ಕರ್ಮ ಬಂಧನದಿಂದ ಬಿಡುಗಡೆಯಾಗಲು ಒಂದು ಅವಕಾಶ ಸಿಕ್ಕುತ್ತದೆ. ಕರ್ಮ, ಅಕರ್ಮ ಮತ್ತು ವಿಕರ್ಮಗಳ ಬಗ್ಗೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಧರ್ಮ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತೆ ವಿಧಿವತ್ತಾಗಿ ಮಾಡುವ ಕೆಲಸಗಳನ್ನು ಕರ್ಮ ಎಂದು ಕರೆಯುತ್ತಾರೆ. ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವ ಕೆಲಸಗಳನ್ನು ಕರ್ಮ ಎಂದು ಕರೆಯುತ್ತಾರೆ. ತನ್ನ ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡು ಮಾಡುವ ಕೆಲಸಗಳನ್ನು ಮತ್ತು ಕೆಳವರ್ಗದ ಜೀವಿಗಳಾಗುವಂತೆ ಮಾಡುವ ಕೆಲಸಗಳನ್ನು ವಿಕರ್ಮ ಎಂದು ಕರೆಯುತ್ತಾರೆ. ಈ ಮೂರು ಬಗೆಯ ಕೆಲಸಗಳಲ್ಲಿ ಕರ್ಮ ಬಂಧನದಿಂದ ಬಿಡುಗಡೆ ಮಾಡುವ ಕೆಲಸವನ್ನು ವಿವೇಕಿಗಳು ಬಯಸುತ್ತಾರೆ. ಜನರು ತಮ್ಮನ್ನು ಗುರುತಿಸುವಂತಾಗಲಿ ಮತ್ತು ಇಹಲೋಕದಲ್ಲಿ ಅಥವಾ ಪರಲೋಕದಲ್ಲಿ, ಸ್ವರ್ಗದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಲಿ ಎಂಬ ಉದ್ದೇಶದಿಂದ ಸಾಮಾನ್ಯ ಜನರು ಒಳ್ಳೆಯ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ. ಆದರೆ ಅದಕ್ಕಿಂತ ಸ್ವಲ್ಪ ಮುಂದುವರಿದ ಜನರು ಕೆಲಸದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಂದ ಪೂರ್ತಿಯಾಗಿ ಮುಕ್ತರಾಗ ಬಯಸುತ್ತಾರೆ. ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳೆರಡೂ ಸಾಂಸಾರಿಕ ಕ್ಲೇಶಗಳಿಗೆ ನಮ್ಮನ್ನು ಬಂಧಿಸುತ್ತವೆಂಬುದನ್ನು ವಿವೇಕಿಗಳು ಬಲ್ಲರು. ಆದ್ದರಿಂದ ಅವರು ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಪ್ರತಿಫಲಗಳಿಂದ ಮುಕ್ತರಾಗುವಂತ ಕೆಲಸವನ್ನು ಮಾಡಬಯಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಸೊ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾರೆ, ಕರ್ಮದ ಬಗ್ಗೆ ಹೇಳ್ತಿದ್ದಾರೆ ಅಲ್ವಾ. ಇಲ್ಲಿ ಯಾವ ರೀತಿ ಕರ್ಮ ಇದೆ ನಮ್ಗೆ ಇಷ್ಟದ ಗೊತ್ತಿದ್ದು, ಒಳ್ಳೆ ಕೆಲ್ಸ ಕೆಟ್ಟ ಕೆಲ್ಸ ಅಲ್ವಾ. ಬೇರೆಯವ್ರಿಗೆ ಬೇರೆ ಇನ್ಯಾವ್ದಾದ್ರು ಗೊತ್ತಿತ್ತಾ ನಿಮ್ಗೆ? ಒಳ್ಳೆ ಕೆಲ್ಸ ಕೆಟ್ಟ ಕೆಲ್ಸ ಬಿಟ್ಟು ಬೇರೆ ಇನ್ಯಾವ್ದಾದ್ರು ನಿಮ್ಗೆ ಗೊತ್ತಿತ್ತಾ ನೀವು ಭಗವದ್ಗೀತೆಗೆ ಬರ್ಲಿಕ್ಕಿನ್ನ ಮುಂಚೆ? ಇಲ್ಲ ಮಾತಾಜಿ, ಗೊತ್ತಿರ್ಲಿಲ್ಲ ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ, ಎಷ್ಟು ಅದ್ಭುತವಾಗಿರುವಂತ ವಿಷಯವನ್ನ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಟ್ರು ಅಲ್ವಾ. ಕರ್ಮ ಮಾಡ್ಬೇಕು, ಆದ್ರೆ ಕರ್ಮದ ಆ ಫಲವನ್ನ ನಾವು ಅನುಭವಿಸಬಾರ್ದು ಅಲ್ವಾ. ಅಂತಹ ಕರ್ಮವನ್ನ ನೀವು ಮಾಡ್ಬೇಕು ಅಂತ ನಮ್ಗೆ ಈ ಕೃಷ್ಣ ಪ್ರಜ್ಞೆ ನಮ್ಗೆ ತಿಳಿಸಿಕೊಡ್ತಿರೋದು ಅಲ್ವಾ. ಹೇಗೆ ಆ ಕರ್ಮವನ್ನ ಮಾಡೋದು? ನಾವು ಕೆಲಸ ಮಾಡ್ಬೇಕು, ಆದ್ರೆ ಆ ಕೆಲಸಕ್ಕೆ ಬರುವ ಪ್ರತಿಫಲದಿಂದ ನಾವು ವಿಮುಕ್ತರಾಗಿರ್ಬೇಕು. ಹೇಗೆ ಮಾಡೋದು ನಾವು? ಅದನ್ನ ಏನನ್ನ ತಿಳಿಸಿಕೊಟ್ರು ನಮ್ಗೆ ಕೃಷ್ಣ? ಆ ಫಲವನ್ನ ನಾವು ಬಯಸ್ಬಾರ್ದು, ಕೃಷ್ಣನಿಗೆ ಅರ್ಪಿಸ್ಬೇಕು. ಅದು ಕೃಷ್ಣನ್ಗೆ ಹೇಳ್ಬೇಕು, ಆ ಫಲ ನಿನಗೆ ಅರ್ಪಿತ ಅಂತ ಹೇಳ್ಬೇಕು ಮಾತಾಜಿ. ಅಂದ್ರೆ ನಾವು ನಮ್ಮ ದೇಹದ ಪ್ರಜ್ಞೆಯಲ್ಲಿ ನಾವು ಕೆಲಸವನ್ನ ಮಾಡಬಾರ್ದು ಅಲ್ವಾ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೆಲಸವನ್ನ ಮಾಡ್ಬೇಕು ಅಲ್ವಾ. ನಮ್ಮ ಇಂದ್ರಿಯಗಳನ್ನ ಸಂತೋಷ ಪಡಿಸ್ಲಿಕ್ಕೆ ನಾವು ಕೆಲಸ ಮಾಡಬಾರ್ದು. ನಾವು ಕೃಷ್ಣನ ಇಂದ್ರಿಯಗಳಿಗೆ ಸಂತೋಷ ಪಡಿಸ್ಲಿಕ್ಕೆ ನಾವು ಕೆಲಸ ಮಾಡಿದ ತಕ್ಷಣನೇ ಏನಾಗತ್ತೆ? ಸೊ ನಾವು ಯಾವುದೇ ಒಂದು ಬಂಧನಕ್ಕೆ ಒಳಗಾಗೋದಿಲ್ಲ, ಆ ಪುಣ್ಯ ಪಾಪದ ಬಂಧನಕ್ಕೆ ಒಳಗಾಗೋದಿಲ್ಲ. ಇವಾಗ ಅರ್ಜುನ ಅಲ್ವಾ, ಅರ್ಜುನ ಏನ್ ಮಾಡಿದ್ರು, ಯಾವ ತರ ಯುದ್ಧ ಮಾಡಿದ್ರು ಕುರುಕ್ಷೇತ್ರದಲ್ಲಿ ಅವರು
ಅವ್ರಿಗೋಸ್ಕರ ಯುದ್ಧ ಮಾಡಿದ್ರೆ ಅವ್ರಿಗೆ ಇಷ್ಟ ಇತ್ತ ಯುದ್ಧ ಮಾಡ್ಲಿಕ್ಕೆ? ಇಲ್ಲ ಮಾತಾಜಿ, ಕೃಷ್ಣ ಇಲ್ಲ. ಹೇಳಿದ್ರು ಅಂತ ಹೇಳ್ಬಿಟ್ಟು ಅವರು ಆ, ಮಾಡಿದ್ರು. ಅಲ್ವಾ ಆತರ ಅಲ್ವಾ? ಅದು ಅಕರ್ಮದಲ್ಲಿ ಕೆಲಸ ಮಾಡ್ದ ಹಾಗೆ. ಕೃಷ್ಣ ಏನ್ ಹೇಳ್ತಾರೋ ಅದನ್ನ ಮಾಡೋದು. ನಮ್ಮ ಧರ್ಮ ಗ್ರಂಥಗಳು ಏನನ್ನ ಹೇಳ್ತಾರೋ ಆತರ ಮಾಡಿದ್ರೆ ಅದನ್ನ ಕರ್ಮ ಅಂತ ಕರೀತಾರೆ. ನಮ್ಮ ಧರ್ಮ ಗ್ರಂಥಗಳಿಗೆ ವಿರುದ್ಧವಾಗಿ ಹೇಳೋದನ್ನ ವಿಕರ್ಮ ಅಂತ ಕರೀತಾರೆ ಅಲ್ವಾ? ಸೊ ಇವಾಗ ಅಕರ್ಮ ಅಂತಂದ್ರೆ ಏನು? ಅಕರ್ಮದಲ್ಲಿ ನಾವು ಕರ್ಮವನ್ನ ಇವಾಗ ಕರ್ಮ ಮಾಡಿದಾಗ ನಮ್ಗೆ ಪುಣ್ಯ ಬರುತ್ತೆ, ವಿಕರ್ಮ ಮಾಡಿದಾಗ ಪಾಪ ಬರುತ್ತೆ ಅಲ್ವಾ? ಕರ್ಮ ಮಾಡ್ಲಿ ವಿಕರ್ಮ ಮಾಡ್ಲಿ ನಾವು ಮತ್ತೊಮ್ಮೆ ದೇಹವನ್ನ ಪಡ್ಕೋಬೇಕು, ಅದನ್ನ ನಾವು ಅನುಭವಿಸ್ಬೇಕಾಗತ್ತೆ. ಆದ್ರೆ ಅಕರ್ಮದಲ್ಲಿ ನಾವು ಮಾಡಿದಾಗ ಏನಾಗತ್ತೆ, ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡಿದ ತಕ್ಷಣನೇ ಸೊ ನಮ್ಗೆ ಅಲ್ಲಿ ಪಾಪನೂ ಬರೋದಿಲ್ಲ, ಪುಣ್ಯನೂ ಬರೋದಿಲ್ಲ. ನಮ್ಮ ಅಕೌಂಟ್ ಅಲ್ಲಿ ನಿಲ್ ಬ್ಯಾಲೆನ್ಸ್. ನಮ್ಗೆ ಭೌತಿಕ ಪ್ರಪಂಚದಲ್ಲಿ ನಿಲ್ ಬ್ಯಾಲೆನ್ಸ್ ಇಷ್ಟನಾ? ನಮ್ಮ ಅಕೌಂಟ್ ಅಲ್ಲಿ ಏನು ದುಡ್ಡಿಲ್ಲ ಅಂದ್ರೆ ಖುಷಿನಾ ನಮ್ಗೆ? ಇಲ್ಲ ಮಾತಾಜಿ. ಅಲ್ಲ? ಆದ್ರೆ ನೋಡಿ ಇಲ್ಲಿ ಆಧ್ಯಾತ್ಮಿಕ ಅಕೌಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ? 0 ಬ್ಯಾಲೆನ್ಸ್ ಇರ್ಬೇಕು. 0 ಬ್ಯಾಲೆನ್ಸ್ ಬಂದ ತಕ್ಷಣ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅರ್ಹತೆನ ನಾವು ಪಡಿತೀವಿ ಅಲ್ವಾ? ಸೊ ಅದಕ್ಕೆ ಬುದ್ಧಿವಂತರಾದವರು ಯಾವ ತರ ಕರ್ಮವನ್ನ ಮಾಡ್ತಾರೆ? ಕರ್ಮ ಮಾಡ್ತಾರಾ, ವಿಕರ್ಮ ಮಾಡ್ತಾರಾ, ಅಕರ್ಮ ಮಾಡ್ತಾರಾ? ಅಕರ್ಮ ಮಾಡ್ತಾರೆ ಮಾತಾಜಿ. ಕರ್ಮ ಮಾಡ್ತಾರೆ. ಅಕರ್ಮ ಮಾಡ್ತಾರೆ. ಆದ್ರೆ ನಾವಿವಾಗ ನಮ್ಗೆ ಜಾಸ್ತಿ ನಮ್ಗೆ ಗೊತ್ತಿದೆ ಕರ್ಮ ಮಾಡಿ ಒಳ್ಳೇದು, ನಮ್ಗೆ ಏನ್ ಹೇಳಿದಾರೆ ವೇದದಲ್ಲಿ ಅದನ್ನ ಮಾಡಿ ನೀವು ಸ್ವರ್ಗಕ್ಕೆ ಹೋಗ್ತೀರಾ, ನೀವು ಈ ಭೌತಿಕ ಪ್ರಪಂಚದಲ್ಲಿ ಜನ್ಮವನ್ನ ಪಡೆದಾಗ ನೀವು ಎಲ್ಲಾ ಐಹಿಕ ಭೋಗಗಳನ್ನೆಲ್ಲ ನೀವು ಅನುಭವಿಸಬಹುದು ಅಂತಾನೆ ನಮ್ಗೆ ಹೇಳ್ಕೊಟ್ರು ಅಲ್ವಾ? ಅಕರ್ಮ ಅಂತ ಒಂದಿದೆ. ಅಕರ್ಮದಲ್ಲಿ ಕೆಲಸ ಮಾಡಿ ನೀವು ಬಂಧನಕ್ಕೆ ಒಳಗಾಗೋದಿಲ್ಲ, ಭಗವಂತನ ಲೋಕಕ್ಕೆ ಹೋಗ್ಬಿಡ್ಬೋದು ಅಂತ ಯಾರು ಹೇಳ್ಕೊಡ್ಲೇ ಇಲ್ಲ ಅಲ್ವಾ? ಸೊ ಅದಕ್ಕೆ ನಮ್ಗಿಲ್ಲಿ ಏನ್ ಹೇಳ್ತಾ ಇದಾರೆ, ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎರಡನ್ನೂ ಸಹ ನಮ್ಮನ್ನ ಈ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ, ಈ ಭೌತಿಕ ಬಂಧನಕ್ಕೆ. ಅದಕ್ಕೋಸ್ಕರ ವಿವೇಕಿಗಳಾದವ್ರು ಏನ್ ಮಾಡ್ತಾರೆ, ಈ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಪ್ರತಿಫಲಗಳಿಂದ ಮುಕ್ತರಾಗುವಂತಹ ಕೆಲಸ ಮಾಡ್ತಾರೆ. ಅಂದ್ರೆ ಅಕರ್ಮದಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಅವರು ಇಚ್ಛೆ ಪಡ್ತಾರೆ. ಸೊ ನಮ್ಗಿದು ಯೂಶಲಿ ಎಕ್ಸಾಮ್ಗೂ ಕರೀತಾರೆ, ಹೇಳ್ತಾರೆ ಏನು ಕರ್ಮ, ಅಕರ್ಮ, ವಿಕರ್ಮ ಅಂದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಧರ್ಮ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತೆ ವಿಧಿವತ್ತಾಗಿ ಮಾಡುವ ಕೆಲಸಗಳನ್ನ ಕರ್ಮ ಎಂದು ಕರೆಯುತ್ತಾರೆ. ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವ ಕೆಲಸಗಳನ್ನ ಅಕರ್ಮ ಎಂದು ಕರೆಯುತ್ತಾರೆ. ನೋಡಿ ಅಕರ್ಮದ ಡೆಫಿನೇಷನ್ ಏನು? ಅದು ಅಂತಹ ಕರ್ಮ ನಮ್ಮನ್ನ ಹುಟ್ಟು ಸಾವುಗಳ ಆ ಚಕ್ರದಿಂದ ನಮ್ಗೆ ಬಿಡುಗಡೆಗೊಳಿಸುತ್ತೆ. ಮತ್ತೆ ವಿಕರ್ಮ ಅಂತಂದ್ರೆ ಏನರ್ಥ? ನಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡು ಮಾಡುವ ಕೆಲಸಗಳನ್ನು ಮತ್ತು ಕೆಳವರ್ಗದ ಜೀವಿಗಳಾಗುವಂತೆ ಮಾಡುವ ಕೆಲಸಗಳನ್ನ ವಿಕರ್ಮ ಎಂದು ಕರೆಯುತ್ತಾರೆ ಅಲ್ವಾ? ಮಾನವ ಜನ್ಮ ಬಂದಾಗ ನಾವು ಪ್ರಾಣಿಗಳ ತರ ಬದುಕಿದ್ರೆ ಏನಾಗತ್ತೆ? ಸೊ ನಾವು ಮತ್ತೆ ಆ ಪ್ರಾಣಿಗಳ ಶರೀರವನ್ನೇ ನಾವು ಪಡಿತೀವಿ. ಹರೇ ಕೃಷ್ಣ. ನೆಕ್ಸ್ಟ್ ಇದನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ. ಈಶೋಪನಿಷತ್ತಿನ ಉಪದೇಶಗಳನ್ನು ಹೆಚ್ಚು ವಿವರವಾಗಿ ಸಕಲ ಉಪನಿಷತ್ತುಗಳ ಸಾರಸ್ವವಾದ ಕೆಲವು ವೇಳೆ ಗೀತೋಪನಿಷತ್ತು ಎಂದು ಕರೆಯಲಾದ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ವೈದಿಕ ಶಾಸ್ತ್ರಗಳಲ್ಲಿ ವಿಧಿಸಲಾಗಿರುವ ಕರ್ತವ್ಯಗಳನ್ನು ಮಾಡದೆ ನೈಷ್ಕರ್ಮ ಅಥವಾ ಕರ್ಮದ ಅವಸ್ಥೆಯನ್ನು ತಲುಪಲು ಸಾಧ್ಯವಿಲ್ಲವೆಂದು ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನು ಹೇಳಿದ್ದಾನೆ. 3.9.16 ಮಾನವನು ಪರಮಪುರುಷನ ಪ್ರಭು ಶಕ್ತಿಯನ್ನು ಕ್ರಮವಾಗಿ ಅರಿಯುವಂತ ರೀತಿಯಲ್ಲಿ ವೇದಗಳು ಅವನ ಕ್ರಿಯಾಶಕ್ತಿಯನ್ನು ನಿಯಂತ್ರಿಸಬಲ್ಲವು. ದೇವೋತ್ತಮ ಪರಮಪುರುಷನ ಪ್ರಭು ಶಕ್ತಿಯನ್ನು ಒಬ್ಬನು ಮನಗಂಡಾಗ ಅವನು ನಿಜವಾದ ಜ್ಞಾನದ ಹಂತವನ್ನು ತಲುಪಿದ್ದಾನೆಂದು ತಿಳಿಯಬೇಕು. ಈ ಶುದ್ಧೀಕೃತ ಹಂತದಲ್ಲಿ ಸತ್ವ, ರಜಸ್, ತಮೋಗುಣಗಳು ನಿಷ್ಕ್ರಿಯವಾಗಿ ಒಬ್ಬನು ನೈಷ್ಕರ್ಮದ ಆಧಾರದ ಮೇಲೆ ಕೆಲಸ ಮಾಡುತ್ತಾನೆ. ಅಂತ ಕೆಲಸವು ಒಬ್ಬನನ್ನು ಜನನ ಮರಗಳ ಚಕ್ರಕ್ಕೆ ಬಂಧಿಸುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ನಮ್ಗೆ ಧನ್ಯವಾದಗಳು. ಸೊ ಇವಾಗ ಭಗವದ್ಗೀತೆ ಅಲ್ವಾ? ಸೊ ಭಗವದ್ಗೀತೆನೂ ಸಹ ಒಂದು ಉಪನಿಷತ್ತು, ಅದಕ್ಕೆ ಅದನ್ನ ಗೀತೋಪನಿಷತ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ? ಸೊ ನಮ್ಗೆ ಇದನ್ನ ಎಲ್ಲವನ್ನು ಸಹ ನಮ್ಗೆ ಗೀತೆಯಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಕರ್ಮ, ಅಕರ್ಮ, ವಿಕರ್ಮ ಅಂತ ಹೇಳ್ಬಿಟ್ಟು. ನಾವು ಮತ್ತೆ ಅದಕ್ಕೆ ನಮ್ಗೆ ಕರ್ಮಯೋಗದ ಅಧ್ಯಾಯಗಳು ಎಷ್ಟಿತ್ತು? ನಮ್ಗೆ ಕರ್ಮಯೋಗದ ಅಧ್ಯಾಯಗಳೇನೆ 6 ಅಧ್ಯಾಯಗಳಿತ್ತು ಅಲ್ವಾ? ಅಷ್ಟು ನಾವು ಡೀಟೇಲ್ ಆಗಿ ನಮ್ಗೆ ಕೃಷ್ಣ ಅರ್ಥ ಮಾಡಿಸ್ಬಿಟ್ಟಿದ್ದಾರೆ. ಓಕೆ, ನಾವು ಇವಾಗ ಕರ್ಮವನ್ನ ಮಾಡ್ಬೇಕಾ ಬೇಡವಾ? ಹಾಗಾದ್ರೆ ನೀವೇನ್ ತಿಳ್ಕೊಂಡ್ರಿ? ಕರ್ಮ ಮಾಡ್ಬೇಕು ಮಾತಾಡಿದ್ರೆ ಅಕರ್ಮ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ವಿ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕರ್ಮವನ್ನ ಮಾಡ್ಬೇಕು. ಓಕೆ, ಸೊ ಅದು ತುಂಬಾ ಮುಖ್ಯವಾದದ್ದು. ಇವಾಗ ಎಷ್ಟೊಂದು ಏನ್ ಅನ್ಕೋತಾರೆ, ನಾನು ಕರ್ಮ ಮಾಡಿದ್ರೇನೆ ಅಲ್ವಾ ಬಂಧನಕ್ಕೆ ಒಳಗಾಗೋದು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಕರ್ಮವನ್ನೇ ತ್ಯಾಗ ಮಾಡ್ಬಿಡ್ತಾರೆ ಅಲ್ವಾ? ಅವ್ರ ಇವಾಗ ಕರ್ತವ್ಯ ಏನಿದೆ, ನೋಡಿ ಇವಾಗ ಅರ್ಜುನ ಏನ್ ಮಾಡಕ್ ಹೊರಟಿದ್ದ, ನಾನು ಯುದ್ಧನೇ ಮಾಡೋದಿಲ್ಲ ಯಾಕಂದ್ರೆ ಇದರಲ್ಲಿ ಪಾಪ ಬರುತ್ತೆ ಇವ್ರನ್ನೆಲ್ಲ ಕೊಂದ್ರೆ ಅಂತ ಹೇಳ್ಬಿಟ್ಟು ಅವ್ನು ಮಾಡೋ ಕರ್ಮವನ್ನೇ ಅವನು ತ್ಯಾಗ ಮಾಡಕ್ ಹೊರಟಿದ್ದ. ಅದಕ್ಕೆ ಕೃಷ್ಣ ಏನ್ ಹೇಳಿದ್ರು, ನಿನ್ನ ಕರ್ಮವನ್ನ, ನಿಗದಿತ ಕರ್ಮವನ್ನ ನೀನು ಮಾಡ್ಲಿಲ್ಲ ಅಂದ್ರೆ ನಿನಗೆ ಅದು ಪಾಪ ತಂದ್ಕೊಡೋದು.
ನೀನ್ ಇವಾಗ ಇಲ್ಲಿ ಯುದ್ಧ ಮಾಡಿ ಬೇರೆಯವ್ರನ್ನ ಸಾಯಿಸಿದ್ರು ಅದು ನಿನ್ಗೆ ಪಾಪ ತಂದ್ಕೊಡೋದಿಲ್ಲ. ನೀನು ಕ್ಷತ್ರಿಯನಾಗಿ ಕ್ಷತ್ರಿಯ ಧರ್ಮವನ್ನ ಪಾಲನೆ ಮಾಡ್ಲಿಲ್ಲ ಅಂದ್ರೆ ನಿನಗೆ ಪಾಪ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಾವುನು ಅಷ್ಟೇನೆ, ಇವಾಗ ನಮ್ದು ಏನು ನಿಗದಿತ ಕರ್ತವ್ಯ ಇದೆ ಅದನ್ನ ನಾವು ಮಾಡ್ಬೇಕಾಗತ್ತೆ. ಕರ್ತವ್ಯವನ್ನ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಪಾಪ ಬರುತ್ತೆ. ಸೊ ಇದನ್ನ ಇದ್ರ ಬಗ್ಗೆ ನಮ್ಗೆ ಡೀಟೇಲ್ ಆಗಿ ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಇವಾಗ ಅಕರ್ಮದ ಬಗ್ಗೆ ಇಲ್ಲಿ ನಮ್ಗೆ ಇಲ್ಲೂನು ಹೇಳಿದ್ರು, ಈಶಾವಾಸ್ಯ ತತ್ವದಲ್ಲೂ ಹೇಳಿದ್ರು, ಮತ್ತೆ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಹೇಳ್ತಾ ಇದ್ದಾರೆ. ಸೊ ನೈಷ್ಕರ್ಮ್ಯ ಅಥವಾ ಅಕರ್ಮ, ನಿಷ್ಕಾಮ ಕರ್ಮ ಅಲ್ವಾ. ನಮ್ಗೆ ಯಾವುದೇ ಕಾಮನೆಗಳಿಲ್ಲ ಅಲ್ವಾ. ನಾವ್ ಈ ದೇಹವನ್ನ ಪಡ್ಕೊಂಡಿದೀವಿ, ಈ ದೇಹವನ್ನ ಪೋಷಣೆ ಮಾಡ್ಬೇಕು, ಯಾಕಂದ್ರೆ ಇದ್ರಲ್ಲಿ ಆತ್ಮ ಮತ್ತೆ ಪರಮಾತ್ಮ ಇಬ್ರುನು ವಾಸ ಮಾಡ್ತಾ ಇದ್ದಾರೆ. ಸೊ ಈ ದೇಹವನ್ನ ನೋಡ್ಕೊಳ್ಳಿಕ್ಕೆ ಒಂದು ಕರ್ಮವನ್ನ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಅವರು ಅಲ್ವಾ. ಅಥವಾ ಯಾವುದೇ ಒಂದು ಇಂದ್ರಿಯ ಭೋಗಕ್ಕೋಸ್ಕರ ಅವರು ಕರ್ಮವನ್ನ ಮಾಡ್ತಿಲ್ಲ. ಇದನ್ನ ನೈಷ್ಕರ್ಮ್ಯ ಅಥವಾ ಅಕರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವ್ ಇಲ್ಲಿ ಇನ್ನೊಂದು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ವೈದಿಕ ಶಾಸ್ತ್ರಗಳಲ್ಲಿ ವಿಧಿಸಲಾಗಿರುವ ಕರ್ತವ್ಯಗಳನ್ನು ಮಾಡದೆ, ಅಂದ್ರೆ ನಮ್ಗೆ ಇವಾಗ ವೇದಗಳಲ್ಲಿ ನಮ್ಗೆ ಏನನ್ನ ಹೇಳಿದ್ದಾರೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ವಾ. ಸೊ ನಾವಿವಾಗ ಧರ್ಮಯುತವಾಗಿ ನಾವಿವಾಗ ಜೀವನವನ್ನ ಮಾಡ್ದಲೆ ನಾವು ಆ ನೈಷ್ಕರ್ಮ ಹಂತಕ್ಕೆ ಬರ್ಲಿಕ್ಕೆ ನಮ್ಗೆ ತುಂಬಾ ಕಷ್ಟ. ನೇರವಾಗಿ ನಾವು ನೈಷ್ಕರ್ಮ್ಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ನಾವಿವಾಗ ಆ ಧರ್ಮಯುತವಾಗಿ ನಾವು ಜೀವನ ಮಾಡ್ಕೊಂತಾನೆ ನಾವು ನಮ್ಮೆಲ್ಲ ಕಾಮನೆಗಳೆಲ್ಲ ಪೂರೈಸ್ಕೊಂಡೇ ನಮ್ಗೆ ಏನಾಗತ್ತೆ, ಆ ವೈರಾಗ್ಯ ಅಂತ ಬರುತ್ತೆ. ಇಷ್ಟೇನಾ ಅಪ್ಪ ಜೀವನ ಅಂತ ಹೇಳ್ಬಿಟ್ಟು ಅಲ್ವಾ. ಈ ಹಂತಕ್ಕೆ ಬರ್ಬೇಕು. ಅವಾಗ ನಾವು ನಿಷ್ಕಾಮ ಕರ್ಮವನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ. ಇನ್ನೇನು ನಾನು ಈ ದೇಹ ಇದೆ, ಇನ್ನೇನ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಮ ಭಕ್ತಿ ಯೋಗ ಯಾವ ತರ ಇದೆ, ನೇರವಾಗಿ ಲಿಫ್ಟ್ ಅಲ್ಲಿ ಹೋದಂಗೆ ನಾವು ಅಕರ್ಮಕ್ಕೆ ಹೋಗ್ಬಿಡ್ಬೋದು ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಏನನ್ನ ಅರ್ಥ ಮಾಡಿಸಿದ್ರೆ, ನಾವ್ ಇವಾಗ ವೇದಗಳನ್ನ ಫಾಲೋ ಮಾಡ್ತಾ ನಾವು ಆ ನೈಷ್ಕರ್ಮ್ಯಕ್ಕೆ ನಾವು ಬರ್ತೀವಿ, ನೈಷ್ಕರ್ಮ್ಯ ಹಂತಕ್ಕೆ ಹೋಗ್ತೀವಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ನೇರವಾಗಿ ನಾವು ನೈಷ್ಕರ್ಮ್ಯಕ್ಕೆ ಹೋಗಕ್ ಆಗೋದಿಲ್ಲ. ನಾವು ಆ ಒಂದು ವೇದಗಳಲ್ಲಿ ಹೇಳಿರುವಂತಹ ಆ ಒಂದು ಶಾಸ್ತ್ರೋಕ್ತವಾಗಿ ಹೇಳಿರೋದನ್ನೆಲ್ಲ ಮಾಡ್ತಾನೆ ನಾವು ನೈಷ್ಕರ್ಮ್ಯಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಮಾನವನು ಪರಮಪುರುಷನ ಪ್ರಭು ಶಕ್ತಿಯನ್ನು ಕ್ರಮಕ್ರಮವಾಗಿ ಅರಿಯುವಂತ ರೀತಿಯಲ್ಲಿ ವೇದಗಳು ಅವನ ಕ್ರಿಯಾಶಕ್ತಿಯನ್ನ ನಿಯಂತ್ರಿಸಬಲ್ಲವು. ದೇವತಮ ಪರಮಪುರುಷನ ಪ್ರಭು ಶಕ್ತಿಯನ್ನು ಒಬ್ಬನು ಮನಗಂಡಾಗ ಅವನು ನಿಜವಾದ ಜ್ಞಾನದ ಹಂತವನ್ನು ತಲುಪಿದ್ದಾನೆಂದು ತಿಳಿಯಬೇಕು. ಇವಾಗ ನಮ್ಗೆ ಭಗವಂತನ ಬಗ್ಗೆ ಗೊತ್ತಾಯ್ತು, ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ನಾವು ನೇರವಾಗಿ ನಾವು ಆ ಒಂದು ನೈಷ್ಕರ್ಮ್ಯದ ಹಂತವನ್ನ ನಾವು ತಲುಪಬಹುದು ಅಲ್ವಾ. ನೋಡಿ ಇವಾಗ ನಾವು ಎಷ್ಟೊಂದ್ ಜನ ಇವಾಗ ಇಸ್ಕಾನ್ ಟೆಂಪಲ್ ಅಲ್ಲಿ ಇರೋರೆಲ್ಲರೂ ಸಹ ನೈಷ್ಕರ್ಮ್ಯವನ್ನ ಮಾಡ್ತಾ ಇದ್ದಾರೆ. ಕೃಷ್ಣನ ಸಂತೋಷಕ್ಕೋಸ್ಕರನೇ ಮಾಡ್ತಾರೆ. ಯಾರಿಗಾದ್ರೂ 4 ಗಂಟೆಗೆ ಎದ್ದು ಏನು ನಿದ್ದೆ ಬಿಟ್ಬಿಟ್ಟು, ಸವಿಯಾದ ನಿದ್ದೆಯನ್ನು ಬಿಟ್ಟು ಮಂಗಳಾರತಿ ಅಟೆಂಡ್ ಮಾಡಕ್ ಇಷ್ಟ ಆಗತ್ತಾ? ಇಲ್ಲ. ಗುರುಗಳು ಹೇಳಿದ್ದಾರೆ, ಭಗವಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅಂದ್ರೆ ಅವ್ರ ನೈಷ್ಕರ್ಮ್ಯ, ಅವ್ರಿಗೋಸ್ಕರ, ಅವ್ರ ಇಂದ್ರಿಯ ಸಂತೋಷಕ್ಕೋಸ್ಕರ ಅವ್ರು ಯಾರು ಏನನ್ನು ಮಾಡ್ತಿಲ್ಲ, ಎಲ್ಲ ಭಗವಂತನ ಸಂತೋಷಕ್ಕೆ, ಗುರುಗಳ ಸಂತೋಷಕ್ಕೆ ಅವರು ಮಾಡ್ತಾ ಇದ್ದಾರೆ. ಸೊ ಈ ಹಂತದಲ್ಲಿ ಏನಾಗತ್ತೆ ಅಂತ ಹೇಳ್ತಾ ಇದ್ದಾರೆ, ಈ ನೈಷ್ಕರ್ಮ್ಯದ ಹಂತದಲ್ಲಿ ಸತ್ವ ರಜೋ ತಮಗಳು ನಿಷ್ಕ್ರಿಯವಾಗಿ ಒಬ್ಬ ನೈಷ್ಕರ್ಮ್ಯದ ಆಧಾರದ ಮೇಲೆ ಕೆಲಸ ಮಾಡುತ್ತಾನೆ. ಅಂತಹ ಕೆಲಸವು ಒಬ್ಬರನ್ನು ಜನ್ಮ ಮರಣಗಳ ಚಕ್ರಕ್ಕೆ ಬಂಧಿಸುವುದಿಲ್ಲ. ಇವಾಗ ನೈಷ್ಕರ್ಮ್ಯದಲ್ಲಿ ಅವನು ಕೆಲಸ ಮಾಡಿದಾಗ ಏನಾಗತ್ತೆ, ಅವನು ರಜೋಗುಣದಲ್ಲೂ ಕೆಲಸ ಮಾಡ್ತಿಲ್ಲ, ತಮೋಗುಣದಲ್ಲೂ ಕೆಲಸ ಮಾಡ್ತಿಲ್ಲ, ಸತ್ವಗುಣದಲ್ಲೂ ಅಲ್ಲ, ಶುದ್ಧ ಸತ್ವಗುಣದಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಸೊ ಈ ತರ ಅವನು ಶುದ್ಧ ಸತ್ವಗುಣ ಅಥವಾ ನೈಷ್ಕರ್ಮ್ಯದಲ್ಲಿ ಅವನು ಕೆಲಸ ಮಾಡ್ತಿದ್ರೆ ಅವನಿಗೆ ಮತ್ತೆ ಇನ್ನೊಂದ್ಸತಿ ಅವನಿಗೆ ದೇಹ ಪಡೆಯೋದಿಲ್ಲ. ಯಾಕೆ ಅವನು ಪಡೆಯೋದಿಲ್ಲ? ನೈಷ್ಕರ್ಮ್ಯದಲ್ಲಿ ಕೆಲಸ ಮಾಡಿದ್ರೆ ಯಾಕೆ ಅವನು ಪಡೆಯೋದಿಲ್ಲ? ಹರೇ ಕೃಷ್ಣ. ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತೆ ಮತ್ತೆ ಯಾಕೆ ಅಂತ ಕೇಳ್ತಾ ಇದೀನಿ ನಾನು. ಹೌದು, ಇಲ್ಲೇ ಅವ್ರು ಹೇಳ್ತಾ ಇದಾರೆ, ನೈಷ್ಕರ್ಮ್ಯದಲ್ಲಿ ನೀವು ಕೆಲಸ ಮಾಡಿದ್ರೆ ಜನನ ಮರಣಗಳ ಆ ಒಂದು ಚಕ್ರದಿಂದ ನೀವು ಮುಕ್ತಿ ಪಡಿತೀರಾ ಅಂತ ಹೇಳ್ಬಿಟ್ಟು. ಸೊ ನಾನ್ ನಿಮಗೆ ಕೇಳ್ತಿದ್ದೀನಿ, ಆಧ್ಯಾತ್ಮದ ಅಕೌಂಟ್ ಅಲ್ಲಿ 0 ಮುಕ್ತಾಜಿ, ಪಾಪ ಪುಣ್ಯನೇ ಲೆಕ್ಕ ಇಲ್ಲ. ಹರಿ ಬೋಲ್ ಅಲ್ವಾ. ಸೊ ಅವನಿಗೆ ಏನಿಲ್ಲ, ಪಾಪ ಪುಣ್ಯ ಇಲ್ಲ. ನಾವ್ ದೇಹ ಪಡ್ಕೊಳೋದಾದ್ರೂ ಏನಕ್ಕೆ, ಆ ಪಾಪ ಮಾಡೋದನ್ನ ಅನುಭವಿಸ್ಲಿಕ್ಕೆ ಅಥವಾ ಪುಣ್ಯ ಮಾಡೋದನ್ನ ಅನುಭವಿಸ್ಕೊಳ್ಲಿಕ್ಕೆ ನಾವು ಒಂದ್ ದೇಹ ಪಡಿತೀವಿ. ಇಲ್ಲಿ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಅಂದಾಗ ಅವನು ಇನ್ನೊಂದು ದೇಹವನ್ನ ಭೌತಿಕ ದೇಹ ಪಡೆಯೋ ಒಂದು ಅವಶ್ಯಕತೆನೇ ಇಲ್ಲ. ಅವನು ಭಗವಂತನ ಬಳಿಗೆ ಅವನು ಹೋಗ್ತಾನೆ. ಅದನ್ನ ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಸಾರಿ, ನೆಕ್ಸ್ಟ್ ಪ್ಯಾರಾ ಓದಿ. ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ ಓದಿ ಮಾತಾಡಿ. ಆಗಲಿ ವಾಸ್ತವವಾಗಿ ಭಗವಂತನಿಗೆ ಭಕ್ತಿ ಸೇವೆ ಎಂದು ಮಾಡಲಿಕ್ಕಾಗಿಲ್ಲ. ಆದರೆ ಜೀವನದ ಕೆಳಹಂತದಲ್ಲಿ ಬೇರೆಯವರು ಕೇಳಿಸ್ತಾ ಇದ್ಯಾ?
ಏನೋ ಇಲ್ಲ ಮಾತಾಜಿ, ನೆಟ್ವರ್ಕ್ ತುಂಬಾ ಬಂದಿಲ್ಲ ಡಿಸ್ಟರ್ಬೆನ್ಸ್ ಮಾತಾಜಿ, ತುಂಬಾ ಮಾತಾಜಿ network ಕೇಳಿಸ್ತಾ ಇಲ್ಲ ಮಾತಾಜಿ. ಶಾರದಾ ಮಾತಾಜಿ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಬೇರೆ ಯಾರಾದ್ರೂ ಓದಿ. ಸಾರಿ ಮಾತಾಜಿ, ಬೇರೆಯವರು ಓದ್ಲಿ. ವಾಸ್ತವವಾಗಿ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸುವುದಕ್ಕಿಂತ ಹೆಚ್ಚಾಗಿ ಯಾರು ಏನು ಮಾಡಬೇಕಾಗಿಲ್ಲ. ಆದರೆ ಜೀವನದ ಕೆಳ ಹಂತಗಳಲ್ಲಿ ಇದ್ದಕ್ಕಿದ್ದಂತೆ ಭಕ್ತಿ ಸೇವೆಯ ಕೆಲಸ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಕಾಮ್ಯ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಲಾಗುವುದಿಲ್ಲ. ಬದ್ಧಾತ್ಮನು ಇಂದ್ರಿಯ ಸುಖಕ್ಕಾಗಿ, ಸ್ವಾರ್ಥಕ್ಕಾಗಿ ತನ್ನ ಆಪ್ತ ವರ್ಗ ಹಾಗೂ ಮುಂದುವರಿದ ಬಂಧು ವರ್ಗಗಳಲ್ಲಿ ಇಲ್ಲವೇ ಅನಂತರದ ಫಲಕ್ಕಾಗಿ ದುಡಿಯುವುದು ರೂಢಿಯಾಗಿದೆ. ಜನಸಾಮಾನ್ಯನು ಸ್ವಂತ ಇಂದ್ರಿಯ ಸುಖಕ್ಕಾಗಿ ದುಡಿಯುತ್ತಾನೆ. ಈ ಇಂದ್ರಿಯ ಸುಖದ ತತ್ವವನ್ನು ತನ್ನ ಸಮಾಜ, ರಾಷ್ಟ್ರ ಅಥವಾ ಜನತೆಗೆ ವಿಸ್ತರಿಸಿದಾಗ ಅದಕ್ಕೆ ಪರೋಪಕಾರ, ಸಮಾಜವಾದ, ಕಮ್ಯುನಿಸ್ಟ್, ರಾಷ್ಟ್ರೀಯತಾವಾದ, ಮಾನವತಾವಾದವೇ ಮೊದಲಾದ ಆಕರ್ಷಕ ಹೆಸರುಗಳು ಬರುತ್ತವೆ. ಈ ವಾದಗಳು ಖಂಡಿತವಾಗಿ ತುಂಬಾ ಆಕರ್ಷಕವಾದ. ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ಓಕೆ, ಓದಿ ಮಾತಾಜಿ, ಕೇಳಿಸ್ತಾ ಇದೆ. ರೂಪಗಳು. ಆದರೆ ಈಶೋಪನಿಷತ್ತಿನ ವೈದಿಕ ಉಪದೇಶವೆಂದರೆ ಒಬ್ಬನು ಈ ಮೇಲೆ ಹೇಳಿದ ವಾದಗಳಿಗಾಗಿ ಬದುಕುವುದಾದರೆ ಅವನು ಅವುಗಳನ್ನು ಭಗವತ್ ಕೇಂದ್ರಿತವಾಗಿ ಮಾಡಬೇಕು. ಸಂಸಾರಿಯಾದರೆ ಅಥವಾ ಪರೋಪಕಾರಿಯಾದರೆ, ಸಮಾಜವಾದಿಯಾದರೆ, ಕಮ್ಯುನಿಸ್ಟ್ ಆದರೆ, ರಾಷ್ಟ್ರೀಯತಾವಾದಿಯಾದರೆ, ಇಲ್ಲವೇ ಮಾನವತಾವಾದಿಯಾದರೆ ತಪ್ಪಲ್ಲ. ಸ್ವಲ್ಪ ಮೇಲಕ್ ಮಾಡಿ ಮಾತಾಜಿ. ನಾವಿವಾಗ ನಮ್ದು ಒಂದೇ ಒಂದ್ ಕೆಲಸ ಏನಿರೋದು, ನಾವು ಭಕ್ತಿ ಸೇವೆ ಮಾಡೋದು. ಅದ್ ಬಿಟ್ಟು ನಾವು ಬೇರೆ ಏನು ಮಾಡೋದ್ ಬೇಕಾಗಿಲ್ಲ ಅಲ್ವಾ. ಒಂದೇ ಒಂದ್ ಕೆಲಸ ಏನೋ ಭಕ್ತಿ ಸೇವೆ ಮಾಡೋದು. ಆದ್ರೆ ಇವಾಗ ಭಕ್ತಿ ಸೇವೆ ಮಾಡಿ, ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಆದ್ರೆ ನಾವು ಭಕ್ತಿ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವ್ ಇವಾಗ ಎಷ್ಟೊಂದ್ ಜನಕ್ಕೆ ನಾವು ಹೇಳ್ತೀವಿ, ಬನ್ನಿ ಕೃಷ್ಣನ್ನ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರಿಗೆ ಅದ್ರ ಬಗ್ಗೆ ಇಷ್ಟ ಆಗೋದಿಲ್ಲ, ಆಸಕ್ತಿ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಹಿಂಗ್ ಕುತ್ಕೊಂಡು ಹರೇ ಕೃಷ್ಣ ಹೇಳ್ಕೊಂಡ್ರೆ ಏನ್ ಸಿಗುತ್ತೆ ಅಂತ ಅನ್ಕೋತಾರೆ ಅಲ್ವಾ. ಭಕ್ತಿ ಸೇವೆಗೆ ದಿಢೀರ್ ಯಾರು ಬರ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಇವಾಗ ಅವ್ರಿಗೆ ಏನ್ ಹೇಳ್ತಾ ಇದಾರೆ, ಅವ್ರು ಇವಾಗ ಕಾಮ್ಯ ಕರ್ಮಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಯಾವ್ದೋ ಒಂದು ಪೂಜೆ ಪುನಸ್ಕಾರ ಹೇಳ್ತಾರೆ, ಆ ದೇವಿಗೋ ಈ ದೇವಿಗೋ, ಅಥವಾ ವೇದದಲ್ಲಿ ಯಾವ್ದೋ ಒಂದು ಹೇಳಿದ್ದಾರೆ, ಅದನ್ನ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ನಿಮ್ಮ ಇಚ್ಛೆ ಪೂರೈಸುತ್ತೆ ಅಂತ ಹೇಳಿದಾಗ ಅದನ್ನ ಮಾಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಿರುತ್ತೆ. ಯಾಕಂದ್ರೆ ಎಷ್ಟೊಂದು ಭೌತಿಕ ಇಚ್ಛೆಗಳಿರುತ್ತೆ ಅಲ್ವಾ, ಅದನ್ನೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಇವಾಗ ಇನ್ನ ಒಬ್ಬೊಬ್ರಿಗೆ ಏನಾಗುತ್ತೆ, ಅವ್ರಿಗೆ ದೇವ್ರಂದ್ರೇನೆ ಇಷ್ಟ ಇಲ್ಲ, ದೇವ್ರಿಗೆ ಪೂಜೆ ಮಾಡಿ ಅಂದ್ರೆ ಆಗೋದಿಲ್ಲ. ಆದ್ರೆ ಅವ್ರಿಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಇಷ್ಟ ಅಲ್ವಾ. ಅಥವಾ ತನ್ನ ಬಂಧು ಬಾಂಧವ್ರು ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರನ್ನ ಅವ್ರು ಹೋಗಿ ನೋಡ್ಕೋತಾರೆ. ಇಲ್ಲಾಂದ್ರೆ ಸಮಾಜದಲ್ಲಿ ಇವಾಗ ಯಾರು ನೊಂದಿರ್ತಾರೋ ಆ ವರ್ಗಕ್ಕೆಲ್ಲಾನು ಸಹ ಅವರು ಸಹಾಯ ಮಾಡ್ತಾರೆ ಅಲ್ವಾ. ಆದ್ರೆ ಇದೆಲ್ಲ ಮಾಡಿದ್ರೆ ಏನಾಗತ್ತೆ, ಇವೆಲ್ಲನೂ ಸಹ ನಮ್ಗೆ ಏನ್ ತಂದ್ಕೊಡುತ್ತೆ, ಇದು ಫಲ ಏನು? ನಾವ್ ಇವಾಗ ಇಷ್ಟೊಂದು ಲೋಕ ಕಲ್ಯಾಣ ಕಾರ್ಯ ಮಾಡಿದ್ರೆ, ಇವಾಗ ಒಂದು ಹಾಸ್ಪಿಟಲ್ ಓಪನ್ ಮಾಡೋದು, ಅಥವಾ ಒಂದು ಏನು ಅನಾಥಾಶ್ರಮ ಓಪನ್ ಮಾಡೋದು, ಒಂದು ಅನ್ನಛತ್ರ ಓಪನ್ ಮಾಡೋದು, ಇದೆಲ್ಲ ಮಾಡಿದ್ರೆ ಒಳ್ಳೇದಾ ಕೆಟ್ಟದಂತ ಅನ್ಸುತ್ತೆ ನಿಮ್ಗೆ? ಒಳ್ಳೇದೇ, ಅಂದ್ರೆ ಸ್ವಾರ್ಥದಿಂದ ಮಾಡ್ಬಾರ್ದು ಮಾತಾಜಿ, ಒಳ್ಳೇದೇ ಮಾಡೋದು. ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಬಾರ್ದು ಅಷ್ಟೇ. ಈ ಬಂಧನದಲ್ಲಿ ಮತ್ತೆ ಸಿಲುಕೊಂತೀವಿ ಮಾತಾಜಿ, ಪುಣ್ಯ ಬರುತ್ತೆ, ಮತ್ತೆ ನಾವು ನಾವಿವಾಗ ಇದೆಲ್ಲನೂ ಸಹ ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂತ ಹೇಳ್ತಾರೆ. ಇವೆಲ್ಲನೂ ಸಹ ಸ್ವಾರ್ಥತೆನೆ, ಆದ್ರೆ ವಿಸ್ತರಿಸಿದ ಸ್ವಾರ್ಥತೆ. ಮೊದ್ಲು ನಾನ್ ಮಾತ್ರ ಚೆನ್ನಾಗಿರ್ಬೇಕು, ಆಮೇಲೆ ನನ್ನ ಕುಟುಂಬದವ್ರು ಚೆನ್ನಾಗಿರ್ಬೇಕು, ನನ್ನ ಬಂಧು ಬಾಂಧವರು ಚೆನ್ನಾಗಿರ್ಬೇಕು, ನನ್ನ ಸಮಾಜ ಚೆನ್ನಾಗಿರ್ಬೇಕು, ಅಥವಾ ನಾನಿರೋಂತ ಊರ್ ಚೆನ್ನಾಗಿರ್ಬೇಕು, ನಾನಿರೋಂತಹ ರಾಷ್ಟ್ರ ಚೆನ್ನಾಗಿರ್ಬೇಕು, ನಾನಿರೋಂತಹ ದೇಶ ಚೆನ್ನಾಗಿರ್ಬೇಕು ಅಂತ ಬಿಟ್ಟು ಅವ್ರದ್ದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅವ್ರದ್ದು. ಇದನ್ನು ಸ್ವಾರ್ಥನೆ. ಎಲ್ಲವೂ ನಂದು 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 ಅನ್ಕೊಂಡವರು ಈ ನನ್ನದೆಲ್ಲ ಏನೆಲ್ಲ ಇದೆಯೋ ಅದೆಲ್ಲನೂ ಸಹ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಿದ್ದಾರೆ ಅಲ್ವಾ. ಇವಾಗ ನಂದು ಅಂತ ಬಂದ ತಕ್ಷಣ ಏನಾಗುತ್ತೆ, ನಾವ್ ಏನೇ ಒಂದು ಕರ್ಮ ಮಾಡಿದ ತಕ್ಷಣ ಅದಕ್ಕೇನ್ ಫಲ? ನಮ್ಗೆ ಒಳ್ಳೆ ಫಲ ಬಂದ್ಬಿಡುತ್ತೆ. ಅವಾಗ ನಾವು ನಮ್ಮ ಅಕೌಂಟ್ ಅಲ್ಲಿ ಒಳ್ಳೆ ಫಲ ಬಂದ ತಕ್ಷಣ ಅದನ್ನ ಅನುಭವಿಸ್ಲಿಕ್ಕೆ ನಾವು ಒಂದು ದೇಹವನ್ನ ಪಡಿಲೇಬೇಕು. ಅಥವಾ ಸ್ವರ್ಗಕ್ಕೆ ಬೇಕಾದ್ರೂ ನಾವು ಹೋಗ್ಬೋದು, ಅಥವಾ ಇನ್ನ ಉನ್ನತ ಲೋಕಕ್ಕೆ ಹೋಗ್ಬೋದು. ಆದ್ರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕ ಮಿಷಂತಿ, ಮತ್ತೆ ನಾವು ಈ ಭೂಮಿಗೆ ಬಂದ್ಬಿಡ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಇವಾಗ ಏನನ್ನ ಹೇಳ್ತಿದಾರೆ, ಈ ಕರ್ಮ ಬಂಧನಕ್ಕೆ ನಾವು ಒಳಗಾಗಬಾರ್ದು ಅಂದ್ರೆ ಇದೆಲ್ಲ ಇಸಮ್ಸ್ ಅಲ್ವಾ. ನಾನು ಏನು ಕಮ್ಯುನಿಸಮು, ಸೋಷಿಯಲಿಸಮು ಅದೆಲ್ಲ ಇದೆಯಲ್ಲ, ಇವೆಲ್ಲನೂ ಸಹ ಇಸಮ್ಸ್. ಇವೆಲ್ಲನೂ ಸಹ ಹೌದು, ಕೇಳಿಕ್ಕೆ ತುಂಬಾ ಆಕರ್ಷಕವಾಗಿದೆ, ಪರೋಪಕಾರ ಬುದ್ಧಿ ಇದೆಯಪ್ಪ, ಎಷ್ಟು ಸಹಾಯ ಮಾಡ್ತಾರೆ ಇವರು ಬಡಬಗರಿಗೆ ಅಂತ ಅನಿಸ್ತಿದೆ. ಆದ್ರೆ ಅವ್ರಿಗೆ ಅರ್ಥ ಆಗ್ತಿಲ್ಲ,
ಅವ್ರು ಮಾಡೋ ಕರ್ಮದಿಂದ ಏನಾಗ್ತಿದೆ ಅವ್ರಿಗೆ? ಕರ್ಮ ಬಂಧನಕ್ಕೆ ಒಳಗಾಗ್ತಾ ಇದಾರೆ ಅವ್ರು ಪಾಪ ಅಲ್ವಾ. ನೋಡಿ ಎಷ್ಟೆಲ್ಲ ಒಳ್ಳೆ ಕಷ್ಟಾರ್ಜಿತ ಹಣವನ್ನ ಅವ್ರು ಎಲ್ಲರಿಗೂ ದಾನ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಇಲ್ಲಿ ಪುಣ್ಯದ ಬುತ್ತಿಯನ್ನ ಕಟ್ಕೋತಾ ಇದ್ದಾರೆ. ಪುಣ್ಯದ ಬುತ್ತಿ ಕಟ್ಕೊಂಡಿದ ತಕ್ಷಣ ಅವರು ಮತ್ತೊಮ್ಮೆ ಅವರು ಒಂದು ದೇಹವನ್ನ ಪಡೆದು ಅದನ್ನ ಅನುಭವಿಸ್ಕೊಳ್ಲಿಕ್ಕೆ ಬರ್ಲೇಬೇಕು. ಒಂದ್ಸತಿ ಜನನ ಅಂದ್ರೆ ಮರಣ. ಸೊ ಜನನ ಮರಣ ಬಂತಂತಂದ್ರೆ ಅಲ್ಲಿ ನಮ್ಗೆ ವ್ಯಾಧಿ ಮುಪ್ಪು ಅದೆಲ್ಲ ಇದ್ದೇ ಇದೆ. ಇಲ್ಲಪ್ಪ ಇದ್ ನನಗ್ ಬರೋದಿಲ್ಲ ಅನ್ನೋ ತರ ಇಲ್ವೇ ಇಲ್ಲ. ಪ್ರಕೃತಿ ನಿಯಮಕ್ಕೆ ಎಲ್ಲರೂ ಒಳಗಾಗ್ಲೇಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ ನಮ್ಗೆ ಯಾವ್ದು ಹೈಯೆಸ್ಟ್ ಅಂತ ಹೇಳ್ಕೊಡ್ತಿದ್ದಾರೆ. ನಾವ್ ಯಾರಿಗಾದ್ರೂ ಏನಾದ್ರೂ ಒಂದು ಸಹಾಯ ನಿಜವಾಗ್ಲೂ ಮಾಡ್ಲೇಬೇಕಂದ್ರೆ ಹೇಗ್ ಸಹಾಯ ಮಾಡ್ಬೇಕು? ಹರೇ ಕೃಷ್ಣ. ಹೇಗ್ ಸಹಾಯ ಮಾಡ್ಬೇಕು ನಾವು? ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು ಅಲ್ವಾ. ಇವಾಗ ಯಾರಿಗಾದ್ರೂ ತುಂಬಾ ಹೊಟ್ಟೆ ಹಸುವಾಗ್ತಿರತ್ತೆ, ಅಯ್ಯೋ ಇಲ್ಲಪ್ಪ ಇವನು ಕೊಟ್ಬಿಟ್ರೆ ಕರ್ಮ ಬಂಧನಕ್ಕೆ ಒಳಗಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಅವ್ನ ಹೊಟ್ಟೆ ಹಸಿತಾ ಇದ್ರುನು ನಿಮ್ ಹತ್ರ ಏನು ಆಹಾರ ಇದ್ರೂನು ಸಹ ನೀವು ಹೊರಟೋಗ್ಬಿಡ್ತೀರಾ? ಅದನ್ನ ಕೃಷ್ಣ ಪ್ರಜ್ಞೆ ಹೇಳ್ಕೊಡ್ತಾ ಇದೀಯಾ? ಇಲ್ಲ ಮಾತಾಜಿ, ಕೃಷ್ಣನಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ವಾ. ಅಲ್ಲೇ ನಾವಿರೋ ಜಾಗದಲ್ಲೇ ಕೃಷ್ಣನಿಗೆ ಮನಸ್ಸಲ್ಲಿ ಅರ್ಪಿಸ್ಬೇಕು. ಅರ್ಪಿಸ್ಬಿಟ್ಟು ನಾವ್ ಅವ್ರಿಗೆ ಕೊಡ್ಬೇಕು. ಇಲ್ಲಾಂದ್ರೆ ಅವ್ರ ಹತ್ರ ಒಂದ್ಸತಿ ಹರೇ ಕೃಷ್ಣ ಹೇಳಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹರೇ ಕೃಷ್ಣ ಹೇಳಿಸ್ಬಿಟ್ಟು ನಾವು ಕೊಡ್ಬೇಕು ಅಲ್ವಾ. ಸೊ ಅವಾಗ ಏನಾಗುತ್ತೆ, ನಾವು ಅಕರ್ಮದಲ್ಲಿ ಕೆಲಸ ಮಾಡ್ದಂಗೆ ಆಗತ್ತೆ. ಹರೇ ಕೃಷ್ಣ. ಇದು ನೆಕ್ಸ್ಟ್ ಓದೋಣ. ಓದಿ. ಯಾರು ಓದಿಲ್ವೋ ಅವರು? ನಾನು ಓದ್ಲಾ ಮಾತಾಜಿ? ಮಾತಾಜಿ ಅದೇ ನಿಮ್ದು ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಮಾತಾಜಿ. ಈಗ್ಲೂ ಕೂಡ ಬರ್ತದಾ? ಹಾ, ಓಕೆ ಮಾತಾಜಿ, ಓಕೆ ಓಕೆ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಚೆನ್ನಾಗಿರೋ ಕಡೆ ಹೋಗಿ ಮಾತಾಜಿ. ಎಲ್ಲಿ ಕನೆಕ್ಷನ್ ಚೆನ್ನಾಗ್ ಬರುತ್ತೆ ಅಂತ ಒಂದ್ ಸ್ವಲ್ಪ ಓದಿ ನೋಡೋಣ ಅಂತೆ. ಓದ್ಲಾ ಮಾತಾಜಿ ನಾನು? ಓದಿ ಟ್ರೈ ಮಾಡಿ ಮಾತಾಜಿ. ನಾನ್ ಮಾತಾಜಿ ನಂದಿನಿ ಓದ್ಲಾ ಮಾತಾಜಿ? ಓದಿ ನಂದಿನಿ ಮಾತಾಜಿ. ನೆಕ್ಸ್ಟ್ ಹುಡ್ಕೊಡೋಣ ಅಂತೆ ಮಾತಾಜಿ. ಭಗವತ್ ಕೇಂದ್ರಿತ ಕೆಲಸ ಕಾರ್ಯಗಳು ಎಷ್ಟು ಉಪಯುಕ್ತವೆಂದರೆ ಅಂತ ಒಂದೆರಡನ್ನು ಮಾಡಿದರೆ ಸಾಕು, ಅದು ವ್ಯಕ್ತಿಯನ್ನು ಗಂಡಾಂತರದಿಂದ ಪಾರು ಮಾಡುತ್ತದೆಂದು ಭಗವದ್ಗೀತೆ 2.40 ಹೇಳುತ್ತದೆ. ಜೀವನದ ಪರಮ ಗಂಡಾಂತರವೆಂದರೆ ಮತ್ತೆ ಮತ್ತೆ ಜನನ ಮರಣಗಳ ಚಕ್ರಕ್ಕೆ ಜಾರಿ ಬೀಳುವುದು. ಹೇಗೋ ಒಬ್ಬನು ಮನುಷ್ಯ ಜನ್ಮದಲ್ಲಿ ಆಧ್ಯಾತ್ಮಿಕ ಅವಕಾಶವನ್ನು ಕಳೆದುಕೊಂಡು ಮತ್ತೆ ಈ ಹುಟ್ಟು ಸಾವುಗಳ ಚಕ್ರಕ್ಕೆ ಬಿದ್ದರೆ ಅವನು ತುಂಬಾ ದುರಾದೃಷ್ಟಶಾಲಿ ಎಂದು ಪರಿಗಣಿಸಬೇಕು. ದೋಷ ಪೂರಿತವಾದ ಇಂದ್ರಿಯಗಳಿಂದಾಗಿ ಮೂರ್ಖನಾದವನಿಗೆ ಹೀಗೆ ನಡೆಯುತ್ತಿದೆ ಎಂಬುದೇ ಗೊತ್ತಾಗುವುದಿಲ್ಲ. ಆದ್ದರಿಂದ ಈಶಾವಾಸ್ಯದ ಮನೋಭಾವದಿಂದ ನಮ್ಮ ಶಕ್ತಿಯನ್ನು ವ್ಯಯಿಸಬೇಕು ಎಂದು ಈಶೋಪನಿಷತ್ ಹೇಳುತ್ತದೆ. ಈ ಮನೋಭಾವದಲ್ಲಿ ತೊಡಗಿದ್ದರೆ ನಾವು ಅನೇಕ ವರ್ಷಗಳ ಕಾಲ ಬದುಕಿರಬಹುದು. ಈ ಮನೋಭಾವವಿಲ್ಲದಿದ್ದರೆ ದೀರ್ಘಕಾಲದ ಬದುಕಿಗೆ ಏನು ಬೆಲೆಯಿಲ್ಲ. ಒಂದು ಮರ ನೂರಾರು, ಬಹುಶಃ ಸಾವಿರಾರು ವರ್ಷಗಳ ಕಾಲ ಬದುಕಿರುತ್ತದೆ. ಆದರೆ ಮರಗಳಂತೆ ಅಷ್ಟು ದೀರ್ಘಕಾಲ ಬದುಕಿರುವುದರಲ್ಲಿ ಏನೂ ಅರ್ಥವಿಲ್ಲ. ಅಥವಾ ತಿದಿಯಂತೆ ಉಸಿರಾಡುವುದರಲ್ಲಾಗಲಿ, ನಾಯಿ ಹಂದಿಗಳಂತೆ ಮಕ್ಕಳನ್ನು ಹೆರುವುದರಿಂದಾಗಲಿ, ಒಂಟೆಯಂತೆ ತಿನ್ನುವುದರಿಂದಾಗಲಿ ಏನು ಪ್ರಯೋಜನವಿಲ್ಲ. ದೈನ್ಯದಿಂದ ಕೂಡಿದ ಭಗವತ್ ಕೇಂದ್ರಿತವಾದ ಜೀವನವು ನಾಸ್ತಿಕತನದ, ಪರೋಪಕಾರದ ಇಲ್ಲವೇ ಸಮಾಜವಾದಕ್ಕೆ ಮೀಸಲಾದ ಭಾರೀ ಮೋಸದ ಜೀವನಕ್ಕಿಂತ ಹೆಚ್ಚು ಉಪಯುಕ್ತವಾದದ್ದು. ಹರೇ ಕೃಷ್ಣ. ಅಲ್ಲ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಲ್ಲ ಪರ್ಪಟ್ ಇದು. ಸೊ ಇವಾಗ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸೊ ಇವಾಗ ನಾವು ಭಗವತ್ ಕೇಂದ್ರೀಕೃತವಾದಂತಹ ಕೆಲಸಗಳನ್ನ ಮಾಡ್ಬೇಕು ಅಲ್ವಾ. ಸೊ ನಮ್ಗೆ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಪ್ರಭುಪಾದರು ಏನ್ ಹೇಳ್ಕೊಟ್ಟಿದ್ದಾರೆ? ಆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಅಲ್ವಾ. ಅದರಲ್ಲಿ ತುಂಬಾ ಮುಖ್ಯವಾದದ್ದು ಶ್ರವಣ ಕೀರ್ತನ ಸ್ಮರಣ ಅಲ್ವಾ. ಸೊ ನಾವ್ ಇದನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇದು ಎಷ್ಟು ನಮ್ಗೆ ಅದು ಗಂಡಾಂತರಿಂದ ಪಾರ್ ಮಾಡುತ್ತೆ ಅಂತಂದ್ರೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಲ್ವಾ. ಅದನ್ನೇ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಅಲ್ವಾ. ನೇಹಾವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಪ್ರಭುಪಾದರು ಯಾವಾಗ್ಲೂ ಅಲ್ಲಿ ಭಗವದ್ಗೀತೆ ಭಾಗವತ ಪ್ರವಚನ ಮಾಡ್ತಾ ಇದ್ರು. ಸೊ ಎಲ್ಲ ಹೇಳಿದ್ದಾದ್ಮೇಲೆ ಕೊನೆಯಲ್ಲಿ ಹೇಳ್ತಿದ್ರಂತೆ, ಸೊ ನೀವ್ ಇವಾಗ ಇಲ್ಲೇನು ಪ್ರವಚನ ಕೇಳಿದ್ರಿ, ಇದು ನಿಮ್ಮನ್ನ ಇಟ್ ವಿಲ್ ಸೇವ್ ಯು ಫ್ರಮ್ ಗ್ರೇಟ್ ಡೇಂಜರ್ ಅಂತ, ನಿಮ್ಮನ್ನ ಇದು ಮಹಾ ಗಂಡಾಂತರದಿಂದ ಪಾರ್ ಮಾಡುತ್ತೆ ಅಂತ ಹೇಳ್ತಿದ್ರಂತೆ ಯಾವಾಗ್ಲೂ. ಅದಕ್ಕೆ ಅವ್ರಿಗೆ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಗ್ತಿದ್ರು, ನಮ್ಗೆ ಏನಂತ ಗಂಡಾಂತರ ಇದೆ, ಯಾಕೆ ಇಲ್ಲಿ ಪ್ರಭುಪಾದರು ಗಂಡಾಂತರದಿಂದ ನಿಮ್ಮನ್ನ ಪಾರ್ ಮಾಡುತ್ತೆ, ನಮ್ಗಂತ ಗಂಡಾಂತರ ಏನಿದೆ ಅಂತ ಅಲ್ವಾ. ನೋಡಿ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ನಾವು ಒಂದ್ ಸ್ವಲ್ಪ ಭಗವದ್ಭಕ್ತಿ ಮಾಡಿದ್ರು
ನಮ್ಗೆ ಮುಂದೆ ನಾವು ಪಶು ಪ್ರಾಣಿ ಪಕ್ಷಿಗಳಾಗಿ ಕೆಳ ಜಂತುಗಳಲ್ಲಿ ನಾವು ಹುಟ್ಟೋದೇ ಇಲ್ಲ ಅಲ್ವಾ. ಮ್ಯಾಕ್ಸಿಮಮ್ ನಮ್ಗೆ ಮನುಷ್ಯ ಜನ್ಮ ನಮ್ಗೆ ಸಿಗುತ್ತೆ. ಮನುಷ್ಯ ಜನ್ಮ ಸಿಕ್ಕಿದ್ರೆ ನಾವು ಇನ್ನೊಂದ್ಸತಿ ಭಕ್ತಿಯನ್ನ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಅನುಕೂಲಗಳನ್ನ ಭಗವಂತ ಕೊಡ್ತಾರೆ ಅಲ್ವಾ. ಅಂದ್ರೆ ಈ ಒಂದು ಮನುಷ್ಯ ಜನ್ಮವನ್ನ ನಾವು ಇಲ್ಲಿ ಉಪಯೋಗಿಸ್ಕೊಳೋ ತರ ಆಗುತ್ತೆ, ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡಾಗುತ್ತೆ. ನಾವ್ ಇವಾಗ ಭಗವದ್ ಭಕ್ತಿಯನ್ನ ನಾವು ಮಾಡಿದ್ರೆ ಈ ಜನ್ಮದಲ್ಲೇ ನಾನು 100% ಮಾಡಿದ್ರೆ ನಾನು ಈ ಜನ್ಮದಲ್ಲೇ ಭಗವಂತನ ಬಳಿಗೆ ಹೋಗ್ತೀನಿ. ಇಲ್ಲಪ್ಪ ಏನೋ ವಿಫಲ ಯೋಗಿ ಅಂತ ನಾವು ಕೇಳಿದೀವಿ ಅಲ್ವಾ ಭಗವದ್ಗೀತೆಯಲ್ಲಿ. ವಿಫಲ ಯೋಗಿಯ ಗತಿ ಏನು ಅಂದ್ರೆ ಏನಂತ ಹೇಳ್ತಾರೆ ಕೃಷ್ಣ ಅರ್ಜುನನ ಪ್ರಶ್ನೆಗೆ? ಇವಾಗ ಇಲ್ಲಿ ಭಕ್ತಿಗ್ ಬಂದಿದ್ದಾನೆ, ಅರ್ಧ ಬರ್ಧ ಮಾಡಿದ್ದಾನೆ, ಮತ್ತೆ ಈ ಕಡೆ ಲೌಕಿಕವಾಗಿ ಏನು ಅವನು ಎಂಜಾಯ್ ಮಾಡಿಲ್ಲ. ಅಂತಹ ವ್ಯಕ್ತಿಯ ವಿಫಲ ಯೋಗಿಯ ಗತಿ ಏನು ಅಂದ್ರೆ ಏನಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ? ಇದು ಒಳ್ಳೆ ಶುಚಿಯಾದ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟುತ್ತಾರೆ, ಮತ್ತೆ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುತ್ತಾರೆ, ಭಕ್ತರ ಸಂಘದಲ್ಲಿ ಮತ್ತೆ ಭಕ್ತಿಯನ್ನ ಅವರು ಮುಂದೆ ವರಿಸ್ತಾರೆ ಅಂತ ಹೇಳಿದ್ದಾರೆ ಮಾತಾಜಿ. ಹರಿಬೋಲ್ ಮಾತಾಜಿ, ಚೆನ್ನಾಗಿ ತಿಳ್ಕೊಂಡಿದ್ರ. ಸೊ ಅಂದ್ರೆ ನಮ್ಗೆ ಇಲ್ಲಿ ಏನಾಯ್ತು, ಅಟ್ಲೀಸ್ಟ್ ನಮ್ಗೆ ಭಗವಂತ ಮತ್ತೆ ಭಕ್ತಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಅಭ್ಯಾಸ. ನೀವು ಭಗವದ್ ಭಕ್ತಿ ಮಾಡಿ, ಬೇರೆ ಯಾಕೆ ನೀವು ಕಾಮ್ಯ ಕರ್ಮಗಳನ್ನ ಮಾಡ್ತೀರಾ? ವೇದಗಳಲ್ಲಿ ಹೇಳಿರೋದನ್ನೆಲ್ಲ ಯಾಕೆ ಮಾಡ್ತೀರಾ? ನೀವು ವೇದಗಳಲ್ಲಿ ಹೇಳಿರೋದನ್ನ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಮ್ಯಾಕ್ಸಿಮಮ್ ಸ್ವರ್ಗಕ್ಕೆ ಹೋಗ್ಬೋದು. ಅಲ್ಲಾದ್ರೆ ನಮ್ದು ಪುಣ್ಯದ ಅಕೌಂಟ್ ಎಲ್ಲ ಮುಗಿದ ತಕ್ಷಣ ಮತ್ತೆ ವಾಪಸ್ಸು ಈ ಭೂಮಿಗೆ ಬಂದ್ಬಿಡ್ಬೇಕು ಅಲ್ವಾ. ನಾವಿವಾಗ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು ಅಂತಂದ್ರೆ ಒಂದ್ ವಾರ ಬುಕ್ ಮಾಡ್ಕೊಂಡು ಹೋಗ್ತೀವಿ, 10 ದಿವಸ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲೇ ಶಾಶ್ವತವಾಗಿ ಇರ್ಲಿಕ್ಕೆ ಆಗೋದಿಲ್ಲ, ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಲ್ವಾ. ನಮ್ಗೆ ಹಣ ಇರೋ ಅಷ್ಟು ಸಮಯಕ್ಕೆ ನಾವಲ್ಲಿ ಹೋಗಿ ಇವಾಗ ವಾಪಸ್ಸು ಇಲ್ಲಿ ಮತ್ತೆ ಬಂದ್ಬಿಡ್ಬೇಕು. ಅದೇ ತರ ನಮ್ಮ ಅಕೌಂಟ್ ಇರೋ ಪುಣ್ಯ ಎಲ್ಲ ಮುಗಿದ ತಕ್ಷಣ ಸ್ವರ್ಗದಲ್ಲಿ ಒಂದು ಕ್ಷಣನೂ ಇರ್ಲಿಕ್ಕೆ ಆಗಲ್ಲ, ಮತ್ತೆ ಇಲ್ಲಿ ಭೂಮಿಗೆ ಮರ್ತ್ಯ ಲೋಕಕ್ಕೆ ಕಳಿಸ್ಬಿಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ಬೇಕು, ನಾವಿವಾಗ ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕು. ಈ ಮನುಷ್ಯ ಜನ್ಮದಲ್ಲಿ ಈ ಆಧ್ಯಾತ್ಮಿಕ ಜ್ಞಾನವನ್ನ ಬೆಳೆಸ್ಕೊಂಡು ಈ ಭಕ್ತಿ ಸೇವೆನ ಮಾಡ್ಲಿಕ್ಕೆ ನಾವು ಈ ಒಂದು ಮಾನವ ಜನ್ಮನ ಉಪಯೋಗಿಸ್ಕೋಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಅವನು ದುರಾದೃಷ್ಟಶಾಲಿ ಅಲ್ವಾ. ನೆಕ್ಸ್ಟ್ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾ ಇದಾರೆ. 3ನೇ ಶ್ಲೋಕ ಈಶೋಪನಿಷತ್ನ ಶ್ಲೋಕ ನಮ್ಗೆ ಅದನ್ನೇ ತಿಳಿಸಿಕೊಡುತ್ತೆ. ಸೊ ನೀನು ಆತ್ಮಘಾತುಕ, ನೀನೇ ಸಾಯಿಸ್ಕೊತಾ ಇದೀಯ. ನೀನು ಮನುಷ್ಯ ಜನ್ಮದಲ್ಲಿ ನೀನು ಈ ಗಂಡಾಂತರದಿಂದ ಪಾರಾಗ್ಬೇಕು ಅಂದ್ರೆ ನೀನು ಪ್ರಯತ್ನ ಪಡ್ಲಿಲ್ಲ ಅಂದ್ರೆ, ಇನ್ನ ನೀನು ಸಿಕ್ಕಾಕೋಬೇಕು ಅಂತ ನೀನು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ಯಾ ಅಂತಂತಂದ್ರೆ ಸೊ ಏನಾಗುತ್ತೆ, ನಿನ್ನನ್ನ ಆತ್ಮಘಾತುಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅವರೇ ಆತ್ಮಹತ್ಯೆ ಮಾಡ್ಕೊಂಡ್ ಹಾಗೆ ಅಂತ, ಅಂದ್ರೆ ಮನುಷ್ಯ ಜನ್ಮವನ್ನ ಉಪಯೋಗಿಸ್ಕೊತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆದ್ರೆ ಇದು ಏನಾಗುತ್ತೆ, ನಾವು ಭ್ರಮೆಗೆ ಒಳಗಾಗಿರೋದ್ರಿಂದ ನಾವು ಇದನ್ನ ಯಾವುದನ್ನು ಅರ್ಥ ಮಾಡ್ಕೋತಿಲ್ಲ. ನಮ್ಮ ದಾಸರು ಶರಣರು ಹೇಳ್ತಾ ಇದ್ದಾರೆ ಅಲ್ವಾ, ಮನುಷ್ಯ ಜನ್ಮಗ ಅತ್ಯಮೂಲ್ಯ, ಇದನ್ನ ಹಾಳು ಮಾಡಬೇಡಿ, ಉಚ್ಚಪ್ಪಗಳಿದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಹುಚ್ಚರು ಅಂತ ನೋಡಿ ಅವ್ರು ಹೇಳ್ತಾ ಇದಾರೆ ದಾಸರು ಶರಣರು. ಅವ್ರಿಗೆ ಗೊತ್ತಿದೆ ಅಲ್ವಾ ಮಾನವ ಜನ್ಮದ ಆ ಅಮೂಲ್ಯತೆ ಏನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾವು ಈಶಾವಾಸ್ಯ ತತ್ವದಲ್ಲೇ ನಾವು ಜೀವನವನ್ನ ನಾವು ಮಾಡ್ಬೇಕು. ಅಕಸ್ಮಾತ್ ಇಲ್ಲಪ್ಪ ನನ್ಗೆ ಇಷ್ಟ ಬಂದಂಗೆ ಬದುಕ್ತೀನಿ ಅಂತಂದ್ರೆ ಅದಕ್ಕೆ ನಮ್ಗಿಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರು. ಭಾಗವತ 2ನೇ ಸ್ಕಂದದಲ್ಲಿ ಬರುತ್ತೆ. ಇವಾಗ ಮರಗಳು ಸಾವಿರಾರು ವರ್ಷಗಳ ಕಾಲ ಬದುಕಿರುತ್ತೆ, ಏನ್ ಪ್ರಯೋಜನ ಅಲ್ವಾ. ಸೊ ಆತರ ಅಂದ್ರೆ ಅವ್ರು ಭಗವತ್ ಭಕ್ತಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆ ಒಂದು ಮರಗಳು ಅಲ್ವಾ. ಮತ್ತೆ ಇಲ್ಲಪ್ಪ ನಾನು ಏನ್ ಮರಗಳ ತರ ಏನಲ್ಲ, ನಾನು ಉಸಿರಾಡ್ತೀನಿ ಅಂತಂದ್ರೆ ಆ ತಿದಿಗಳು, ಆ ಕಮ್ಮಾರ ಯೂಸ್ ಮಾಡುವಂತಹ ತಿದಿ, ಆ ಗಾಳಿ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ತಿದಿಯನ್ನ ಒತ್ತುತ್ತಾರಲ್ವಾ, ಅದು ಸೇಮ್ ನಾವು ನಮ್ಮ ಲಂಗ್ಸ್ ಉಸಿರಾಡ್ದಂಗೆನೆ ಇರುತ್ತೆ ಅಲ್ವಾ. ಇಲ್ಲಪ್ಪ ನಾನು ಉಸಿರಾಡ್ತಿದೀನಿ ಅಂತಂದ್ರೆ ಆ ಒಂದು ಕಮ್ಮಾರನ ತಿದಿನೂ ಸಹ ಉಸಿರಾಡುತ್ತೆ. ನಿಮ್ಗೂನು ಆ ಒಂದು ಕಮ್ಮಾರನ ತಿದಿಗೆ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಇಲ್ಲ ನಾನು ಇಲ್ಲಿ ಮಕ್ಕಳನ್ನೆಲ್ಲ ನಾನು ಮಾಡ್ಕೋತೀನಿ ಅಂದ್ರೆ ಅದಕ್ಕಿನ್ನ ಒಂದು ಹೈ ಲೆವೆಲ್ ಇದೆ ನನಗೆ, ಈ ಮರಗಳಿಗಿನ್ನ ಅಥವಾ ತಿದಿಗಿನ್ನ ನಾನು ಇನ್ನ ಹೈ ಲೆವೆಲ್ ಅಂತಂದ್ರೆ ನಾಯಿ ಮತ್ತೆ ಹಂದಿಗಳು ಸಹ ಮಕ್ಕಳನ್ನ ಮಾಡ್ಕೊಳುತ್ತೆ, ನೀನೇನ್ ಗ್ರೇಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಆ ಶುಕ ಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಆಕ್ಚುಲಿ. ಸೊ ಮಾನವ ಜನ್ಮ ಬಂದಾಗ ಏನನ್ನ ಮಾಡ್ಬೇಕು ಅಂತ. ಸೊ ಅದಕ್ಕೆ ನಾಯಿ ಹಂದಿಗಳಂತೆ ಮಕ್ಕಳನ್ನ ಹೇರೋದಾಗ್ಲಿ, ಆ ತಿದಿಯಂತೆ ಉಸಿರಾಡೋದೇ ಆಗ್ಲಿ, ಮರಗಳಂತೆ ದೀರ್ಘಕಾಲ ಬದುಕೋದೇ ಆಗ್ಲಿ ಏನು ಪ್ರಯೋಜನ ಇಲ್ಲ ಅಲ್ವಾ. ಆದ್ರೆ ನಾವ್ ಬೇಕಾದ್ರೆ ನಾವು ತುಂಬಾ ಬಡತನ ಇರ್ಬೋದು, ಆದ್ರೆ ನಾನು ಭಕ್ತಿ ಮಾಡ್ತೀನಿ ಅಂತಂದ್ರೆ ಅದು ನಮ್ಮನ್ನ ತ್ರಾಯತೋ ಮಹತ್ವ ಭಯಾತ್, ಮಹಾ ಭಯದಿಂದ ಅದು ನಮ್ಮನ್ನ ಕಾಪಾಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದಾರೆ, ದೈನ್ಯದಿಂದ ಕೂಡಿದ ಭಗವತ್ ಕೇಂದ್ರಿತವಾದ ಜೀವನವು ನಾಸ್ತಿಕತನದ ಪರೋಪಕಾರದ ಇಲ್ಲವೇ ಸಮಾಜವಾದಕ್ಕೆ ಕೇಂದ್ರಿತವಾದ ಜೀವನ ಸಮಾಜವಾದಕ್ಕೆ ಮೀಸಲಾದ ಭಾರಿ ಮೋಸದ ಜೀವನಕ್ಕಿಂತ ಹೆಚ್ಚು ಉಪಯುಕ್ತವಾದದ್ದು ಅಲ್ವಾ. ನಾವು ತುಂಬಾ ಬಡತನದಲ್ಲೇ ಇರ್ಬೋದು, ಆದ್ರೆ ನಾವು ಭಕ್ತಿ ಮಾಡ್ತಿದೀವಿ ಅಂತಂದ್ರೆ ಅವರ ಜೀವನ ತುಂಬಾ ಬೆಲೆ ಬಾಳುವಂಥದ್ದು. ಇನ್ನ ಬೇರೆಯವರು ಮೋಜು ಮಸ್ತಿ ಅದೆಲ್ಲ ಮಾಡ್ತಿದ್ದಾರೆ, ಆದ್ರೆ ಅಂತಹವರ ಜೀವನಕ್ಕಿನ್ನ ಇಲ್ಲಿ ಬಡತನದಲ್ಲಿ ಇದನ್ನು ಸಹ ಭಗವದ್ ಭಕ್ತಿ ಯಾರು ಮಾಡ್ತಿದಾರೋ ಅಂತವರ ಜೀವನ ತುಂಬಾ ಉಪಯುಕ್ತವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಕೊನೆ ಪ್ಯಾರಾನ ಯಾರಾದ್ರೂ ಓದಿ, ಇನ್ನೊಂದ್ 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, 9 ಗಂಟೆ ಆಯ್ತು.
ಹರೇ ಕೃಷ್ಣ. ಯಾರು ಓದಿಲ್ವೋ ಅವ್ರು ಓದಿ. ಯಾರು ಓದ್ದೆ ನಾನೇ ಓದ್ತೀನಿ ಮಾತಾಜಿ ಅಷ್ಟೇ. ಮಾತಾಜಿ ನೋಡೋಣ ತಾಳಿ ಮಾತಾಜಿ ಯಾರಾದ್ರೂ ಓದಿ. ಸರಿ ಮಾತಾಜಿ. ಹರೇ ಈಗ ಕೃಷ್ಣ. ಓದ್ಲಾ ಮಾತಾಜಿ? ಹಾ, ಓದಿ ಹರೇ ಶಾರದಾ ಕೃಷ್ಣ ಮಾತಾಜಿ ಓದಿ ಈಗ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪರೋಪಕಾರವನ್ನು ಈಶೋಪನಿಷತ್ತಿನ ಮನೋಭಾವದಿಂದ ನಡೆಸಿದರೆ ಅದು ಒಂದು ಬಗೆಯ ಕರ್ಮಯೋಗ. ಅಂತ ಕೆಲಸಗಳನ್ನು ಮಾಡಬೇಕೆಂದು ಭಗವದ್ಗೀತೆಯಲ್ಲಿ 18:5-9 ಹೇಳಿದೆ. ಏಕೆಂದರೆ ಆ ಕೆಲಸಗಳನ್ನು ಮಾಡುವವನು ಅವು ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಮಾಡುತ್ತವೆ. ಅಂತ ಅರ್ಥಬದ್ಧ ಆಗಿದ್ದರೂ ಅವು ಮುಂದಿನ ಜನ್ಮದಲ್ಲಿ ಅವನಿಗೆ ಮಾನವ ಜನ್ಮವನ್ನು ಖಚಿತವಾಗಿ ನೀಡುತ್ತವೆ. ಹೀಗೆ ಮೋಕ್ಷ ಮಾರ್ಗದಲ್ಲಿ ತನ್ನ ಸ್ಥಾನವನ್ನು ಉತ್ತಮಪಡಿಸಿಕೊಳ್ಳಲು ಅವನು ಇನ್ನೊಂದು ಅವಕಾಶ ಪಡೆಯಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ, ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ನೀವು ಪರೋಪಕಾರಿ ಕೆಲಸಗಳನ್ನ ಮಾಡ್ಲೇಬೇಕಂದ್ರೆ ನೀವು ಎಂತಹ ಮನೋಭಾವದಲ್ಲಿ ಮಾಡ್ಬೇಕು? ಆ ಈಶಾವಾಸ್ಯ ಮನೋಭಾವದಲ್ಲೇ ನಾವು ಮಾಡ್ಬೇಕು ಅಲ್ವಾ. ಆ ಭಗವಂತನ ಒಡೆತನವನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ. ಎಲ್ಲವೂ ಸಹ ಭಗವಂತನಿಗೆ ಮೀಸಲಾಗಿಟ್ಟಿರೋದು. ಭಗವಂತ ನನಗೆ ಈ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಅವರು ನಿಯೋಜಿಸಿದ್ದಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ಮಾಡ್ಬೇಕು. ಇಲ್ಲಪ್ಪ ನಾನೇ ಮಾಡಿದ್ದು, ನಾನೇನೆ ಈ ಒಂದು ಛತ್ರ ಕಟ್ಸಿರೋದು, ನಾನೇ ಈ ಒಂದು ಹಾಸ್ಪಿಟಲ್ನ ಕಟ್ಸಿದ್ದು, ನಾನೇ ಅನಾಥಾಶ್ರಮ ಕಟ್ಸಿದ್ದು, ಇಲ್ಲ. ಅವಾಗ ಬಂಧನಕ್ಕೆ ಒಳಗಾಗ್ಬಿಡ್ತೀವಿ. ಹೌದು, ಒಳ್ಳೆ ಕೆಲಸ ಮಾಡಿದೀವಿ, ನಾವು ಪುಣ್ಯಕ್ಕೆ ಬಂದ್ಬಿಡ್ತೀವಿ, ನಾವು ಪುಣ್ಯ ಬಂದ್ಬಿಡ್ತೀವಿ ನಮ್ಮ ಅಕೌಂಟ್ಗೆ. ಅದೇ ಕೆಲ್ಸನ ನಾನು ಈಶಾವಾಸ್ಯ ತತ್ವದಲ್ಲಿ ಇಲ್ಲ, ಇದೆಲ್ಲವೂ ಭಗವಂತನಿಗೆ ಸೇರಿರೋದು, ಭಗವಂತ ನನ್ನ ಮೂಲಕ ಈ ಒಂದು ಮಂಗಳ ಕಾರ್ಯ ಮಾಡಿಸ್ತಾ ಇದ್ದಾನೆ ಅಂತ ಅನ್ನೋ ಒಂದು ಮನಸ್ಥಿತಿಲಿ ಮಾಡಿದ್ರೆ ಅಷ್ಟೇ ಅದು ಅಕರ್ಮ ಆಗುತ್ತೆ ಅಲ್ವಾ. ಅದನ್ನ ನಾವು ಬೆಳೆಸ್ಕೋಬೇಕು. ಆದ್ರೆ ನಮ್ಗೆ ಯಾವಾಗ್ಲೂ ಏನ್ ಅನ್ನಿಸ್ತಾ ಇರುತ್ತೆ, ಪ್ರಕೃತೇಹೇ ಕ್ರಿಯಮಾಣಾಣಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಅಹಂಕಾರದಲ್ಲಿ ನಾವಿರ್ತೀವಿ, ನಾನು ನನ್ನದು ಅಂತ ಅಲ್ವಾ. ಅಹಂ ಮಮ ಅಹಂಕಾರದಲ್ಲಿ ಇರ್ತೀವಿ. ಅದಕ್ಕೆ ನಮ್ಗೆ ಏನ್ ಅನಿಸ್ತಿರುತ್ತೆ, ಕರ್ತಾಹಂ ಇತಿ ಮನ್ಯತೆ, ನಾನೇ ಕರ್ತವ್ಯ, ಇದನ್ನ ನಾನೇ ಈ ಕಾರ್ಯವನ್ನ ಮಾಡಿದ್ದು ಅಂತ ಹೇಳ್ಬಿಟ್ಟು ನಮ್ಗೆ ನಾವೇ ಶ್ಲಾಘಿಸ್ಕೋತೀವಿ. ಯಾವಾಗ ನಮಗ್ ಅನ್ಕೊಂಡಿರ್ತ ತಕ್ಷಣನೇ ನಮ್ಮ ಅಕೌಂಟ್ಗೆ ಅಲ್ಲೇನಾಗೋಗುತ್ತೆ, ಅಲ್ಲಿ ಪುಣ್ಯದ ಕೆಲಸ ಮಾಡಿದ್ರೆ ಪುಣ್ಯ ಬಂದ್ ಬಿದ್ಬಿಡತ್ತೆ ಅಲ್ವಾ. ನೋಡಿ, ಇದು ಜಸ್ಟ್ ಇವಾಗ ಇಲ್ಲಿ ಮಾಡ್ತಿರೋದು ನನ್ ಮಂಗಳ ಕಾರ್ಯ ಅಲ್ವಾ, ಶುಭ ಕಾರ್ಯ, ಭಗವತ್ ಕಾರ್ಯ, ಭಗವಂತನ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಆದ್ರೆ ನಾನೇನಾದ್ರೂ ಕರ್ತಾಹಮಿತಿ ಮನ್ಯತೆ, ನಾನೇ ಇದನ್ನ ಮಾಡ್ತಾ ಇರೋದು ಅಂತ ಅನ್ಕೊಂಡಿದ ತಕ್ಷಣನೇ ಸೊ ಅಲ್ಲಿ ಅಕರ್ಮ ಬರೋದಿಲ್ಲ, ಹೊಟ್ಟೋಗುತ್ತೆ ಅಲ್ವಾ. ನಾನ್ ಮತ್ತೆ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ಬಂದಿರೋ ಪುಣ್ಯವನ್ನ ನಾನು ಅನುಭವಿಸ್ಲಿಕ್ಕೆ ನಾನು ಬರ್ಬೇಕಾಗುತ್ತೆ. ತುಂಬಾ ಕಷ್ಟ, ಆದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ನಮ್ಗೆ. ಇದನ್ನೇ ಕೃಷ್ಣ ಪ್ರಜ್ಞೆ ಅನ್ನೋದು. ನಾವು ಈ ದೇಹ ಪ್ರಜ್ಞೆಯಿಂದ ನಾವು ಆ ಕೃಷ್ಣ ಪ್ರಜ್ಞೆಗೆ ಬಂದೇ ನಾವು ಕೆಲಸ ಕಾರ್ಯಗಳನ್ನು ನಾವು ಮಾಡ್ಬೇಕಾಗತ್ತೆ. ಸೊ ನಾವ್ ಈ ತರ ಮಾಡಿದ್ರೆ ಏನಾಗತ್ತೆ, ನಾವು ಜನನ ಮರಣಗಳ ಚಕ್ರದಿಂದ ನಾವು ಬಿಡುಗಡೆ ಹೊಂದ್ತೀವಿ. ಈಶಾವಾಸ್ಯ ತತ್ವದಲ್ಲಿ ನಾವು ಕರ್ಮಗಳನ್ನ ಮಾಡಿದ್ರೆ ನಾವು ಈ ಜನನ ಮರಣದ ಚಕ್ರದಿಂದ ನಾವು ಬಿಡುಗಡೆ ಹೊಂದುತ್ತೀವಿ. ಅಕಸ್ಮಾತ್ ಅಯ್ಯೋ ನಾನು ಇಲ್ಲಿ ಎಂಜಾಯೂ ಮಾಡ್ಲಿಲ್ಲ, ಬೇರೆಯವ್ರು ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಎಷ್ಟು ಮೋಜು ಮಸ್ತಿ ಮಾಡಿದ್ರಪ್ಪ, ನಾನು ಒಂದ್ ಚೆನ್ನಾಗಿರೋ ಬಟ್ಟೆನೂ ಹಾಕೊಳ್ಳಿಲ್ಲ, ನಾನು ಅಲ್ಲಿ ಇಲ್ಲಿ ಹೋಗಿ ಬೇಕಾಗಿರೋದನ್ನು ಸಹ ನಾನು ತಿನ್ಲಿಲ್ಲ ಅಲ್ವಾ, ಒಡವೆ ವಸ್ತ್ರ ತಗೊಳ್ಳಿಲ್ಲ, ಆ ಪಿಕ್ನಿಕ್ ಅಥವಾ ಇನ್ನೆಲ್ಲೆಲ್ಲೋ ಪ್ಲೇಸಸ್ ಎಷ್ಟೊಂದು ಫಾರಿನ್ ಕಂಟ್ರೀಸ್ಗೆಲ್ಲಾನು ನಾನು ಹೋಗ್ಲಿಲ್ಲ, ಅವ್ರು ನೋಡಿದ್ರೆ ಎಷ್ಟು ಜೀವನನ ಎಂಜಾಯ್ ಮಾಡಾಕ್ಬಿಟ್ರು ಅಂತ ನಾವೇನಾದ್ರು ಅನ್ಕೊಂಡ್ರೆ, ನಾವಿವಾಗ ಒಂದು ಸ್ವಲ್ಪ ಭಗವತ್ ಭಕ್ತಿ ಮಾಡಿದ್ರು ಸಹ ಸಾಕು, ಅದು ನಮ್ಮನ್ನ ದೊಡ್ಡದೊಂದು ಭಯಾನಕ ಒಂದು ಸ್ಥಿತಿಯಿಂದ ನಮ್ಮನ್ನ ಕಾಪಾಡುತ್ತೆ ಅಲ್ವಾ. ಅಪಾಯಕಾರ ಸ್ಥಿತಿಯಿಂದ ಕಾಪಾಡುತ್ತೆ. ನಾವು ಆ ಕೆಳ ಜನ್ಮದಲ್ಲಿ ಹುಟ್ಟೋದಿಲ್ಲ ಅಲ್ವಾ. ನೋಡಿ, ನಾಯಿ ಪಾಡು ಅಂತೀವಿ ಅಲ್ವಾ, ನಾಯಿ ನೋಡಿ ಬೀದಿಯಲ್ಲಿ ಅಲಿಯುತ್ತೆ, ಎಲ್ಲೋ ಮಲ್ಕೊಳುತ್ತೆ, ಯಾರ ಮನೆ ಮುಂದೆ ನಿಂತ್ಕೊಂಡು ಅವ್ರು ಹಾಕಿರೋದನ್ನ ತಿನ್ಕೊಂಡು ಹೋಗುತ್ತೆ ಅಲ್ವಾ. ಹಂದಿ ನೋಡಿ, ಆ ಹೊಲಸನ್ನ ತಿನ್ಕೊಂಡು ಅದು ಜೀವನ ಮಾಡುತ್ತೆ. ಈ ತರ ಜೀವನ ಬೇಕಾ ನಮ್ಗೆ ಅಲ್ವಾ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಭಗವದ್ಭಕ್ತಿ ಸ್ವಲ್ಪ ಮಾಡಿದ್ರು ಸಹ ನಾವು ಮುಂದಿನ ಜನ್ಮದಲ್ಲಿ ನಾವು ಭಗವಂತ ನಮ್ಮನ್ನ ಮಾತಾಜಿ ಹೇಳಿದಾಗೆ ಶುಚಿನಾಂ ಶ್ರೀಮತಾಂ ಗೇಹೆ ಅಲ್ವಾ, ಬ್ರಾಹ್ಮಣ ಮನೆತನದಲ್ಲೋ ಶ್ರೀಮಂತರ ಮನೆತನದಲ್ಲೋ ಹುಟ್ಟಿಸ್ತಾರೆ. ಇಲ್ಲ ತುಂಬಾ ಹೆಚ್ಚು ಭಕ್ತಿಯನ್ನ ಮಾಡಿದ್ರೆ ನಾವು ಆ ವೇದಾಂತಿಗಳ ಮನೆಯಲ್ಲಿ ನಾವು ಹುಡ್ತೀವಿ. ಆಗ ನಮ್ಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ಭಗವದ್ಭಕ್ತಿ ಮಾಡ್ಲಿಕ್ಕೆ ನಮ್ಗೆ ಎಲ್ಲ ಅನುಕೂಲ ಭಗವಂತ ಕೊಡ್ತಾರೆ. ಸೊ ಇವಾಗ ಯಾರಾದ್ರೂ ತುಂಬಾ ಫೈನಾನ್ಷಿಯಲಿ ಎಲ್ಲ ಚೆನ್ನಾಗಿದ್ರೆ ಅಥವಾ ಬೇರೆದೆಲ್ಲ ಅನುಕೂಲ ಇದೆ ಅಂತಂದ್ರೆ ನೀವೇನಂತ ಅರ್ಥ ಮಾಡ್ಕೋಬೇಕು, ನೀವು ಇಂದಿನ ಜನ್ಮದಲ್ಲಿ ತುಂಬಾನೇ ನೀವು ಭಕ್ತಿಯನ್ನ ಮಾಡಿದಿರಾ, ಭಗವಂತ ನಮ್ಗೆ ಇಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೆ ಈ ಒಂದು ಏನು ಅನುಕೂಲಕರವಾದ ವಾತಾವರಣವನ್ನ ಭಗವದ್ಭಕ್ತಿ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬೇಕು ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಸೊ ಮತ್ತೆ ಅವನಿಗೆ ಈಗ ಈಶಾವಾಸ್ಯ ತತ್ವದಲ್ಲಿ ಅವ್ನು ಜೀವನ ಮಾಡಿದ್ರೆ ಇಲ್ಲಿದ್ದಾಗ್ಲೂ ಅವನು ಸಂತೋಷವಾಗಿರ್ತಾನೆ. ಆಮೇಲೆ ದೇಹವನ್ನ ಬಿಟ್ಟ ಮೇಲೆ ಅವನು ಭಗವಂತನ ಬಳಿಗೆ ಹೋಗ್ತಾನೆ. ಇಲ್ಲ ಅಲ್ಲಿ ಅರ್ಧ ಬರ್ಧ ಆಗಿದೆ, ಅಲ್ಲಿ ಇನ್ನ ಪರಿಪೂರ್ಣತೆ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಮಾನವ ಜನ್ಮ ಅವನಿಗೆ ಸಿಗುತ್ತೆ ಅಲ್ವಾ. ನೆಕ್ಸ್ಟ್ ಮಾನವ ಜನ್ಮ ಸಿಕ್ಕಿದ್ರೆ ಮತ್ತೆ ಅವನು ಪ್ರಯತ್ನ ಪಡ್ಬೋದು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಅಲ್ವಾ. ಸೊ ಅದನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
ಅಂತಹ ಭಗವತ್ ಕೇಂದ್ರಿತ ಚಟುವಟಿಕೆಗಳು ಪೂರ್ಣವಾಗದೆ ಅರ್ಧಬರ್ಧ ಆಗಿದ್ದರೂ ಅವು ಮುಂದಿನ ಜನ್ಮದಲ್ಲಿ ಅವನಿಗೆ ಮಾನವ ಜನ್ಮವನ್ನ ಖಚಿತವಾಗಿ ನೀಡುತ್ತದೆ. ಹೀಗೆ ಮೋಕ್ಷ ಮಾರ್ಗದಲ್ಲಿ ತನ್ನ ಸ್ಥಾನವನ್ನು ಉತ್ತಮಪಡಿಸಿಕೊಳ್ಳಲು ಅವನು ಇನ್ನೊಂದು ಅವಕಾಶ ಪಡಿಬಹುದು. ಅದಕ್ಕೆ ಬೇಗ, ಇಲ್ಲಾಂದ್ರೆ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬರ್ಬೇಕು ನಾವು ಮನುಷ್ಯ ಜನ್ಮಕ್ಕೆ ಬರ್ಬೇಕಂದ್ರೆ. ಆದ್ರೆ ಭಗವದ್ಭಕ್ತಿ ಸ್ವಲ್ಪ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ನೆಕ್ಸ್ಟ್ ಜನ್ಮನೇ ನಾವು ಆ ಮಾನವ ಜನ್ಮನ ನಾವು ಪಡಿತೀವಿ ಅಲ್ವಾ. ಸೊ ಇವಾಗ ನಿಮ್ಗೆ ಲೆವೆಲ್ 1 ಅಲ್ಲಿ ಯಾವಾಗ್ಲೂ ನಾವು ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ. ಇವಾಗ ನಾವು ತಿರುಪತಿಗೆ ಹೋದಾಗ ನಾವ್ ಎಷ್ಟು ಕಷ್ಟ ಪಟ್ಕೊಂಡು ಹೋಗ್ತೀವಿ ಅಲ್ವಾ. 10 hours ಎಲ್ಲ ನಾವು ವೇಟ್ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಅಲ್ಲಿ ಭಗವಂತನ ಮುಂದೆ ಎಷ್ಟು ಕ್ಷಣ ನಿಂತ್ಕೋತೀವಿ, ನಾವು ಒಂದು 10 ಸೆಕೆಂಡ್ ನಿಂತ್ಕೊಳ್ಲಿಕ್ಕೆ ಅವಕಾಶ ಕೊಡುದಿಲ್ಲ, ನಮ್ಮನ್ನ ತಳ್ಳಿಬಿಡ್ತಾರೆ ಅಲ್ವಾ. ಆ 10 ಸೆಕೆಂಡ್ ಆ ಭಗವಂತನ ಬಳಿಗೆ ಹೋದಾಗ ನನ್ಗೆ ಏನೋ ಒಂದು ಇವ್ರನ್ನ ಅವ್ರೇನೋ ಬಟ್ಟೆ ಹಾಕೊಂಡಿದ್ದಾರೆ, ಇನ್ನೇನೋ ಒಡವೆ ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಆ ಕಡೆ ತಲೆ ಅಲ್ಲಾಡಿಸ್ಕೊಂಡು ನೋಡ್ತಿದ್ರೆ ಏನಾಗುತ್ತೆ, ನನಗೆ ಆ ಕ್ಷಣ ಹೊರಟೆ ಹೋಗುತ್ತೆ, ನನ್ನನ್ನ ತಳ್ಳಿಬಿಡ್ತಾರೆ. ನಾನು ಭಗವಂತನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆಗತ್ತಾ? ನಾನು ಇಲ್ಲಪ್ಪ ನಾನು ಹಿಂದೆ ಹೋಗ್ಬಿಟ್ಟು ನಾನು ಭಗವಂತನ ನೋಡ್ಕೊಂಡ್ ಬರ್ತೀನಿ ಅಂದ್ರೆ ಯಾರಾದ್ರೂ ಬಿಡ್ತಾರ ನಮ್ಗೆ? ಇಲ್ಲ ಮಾತಾಜಿ, ಬಿಡಲ್ಲ. ಮತ್ ಹೇಗೆ ದರ್ಶನ ಮಾಡ್ಬೇಕು ನಾವು? ಯಾವುದೇ ಇದಿಲ್ದಂಗೆ ನಾವ್ ಎಷ್ಟು ಕಷ್ಟ ಪಟ್ಕೊಂಡು ಹೋಗಿದ್ವು ಅಷ್ಟನ್ನ ಆ ಕಡೆನೆ ನಿಗಾ ಇಟ್ಟು ನೋಡ್ಬೇಕು. ನಮ್ಗೆ ಟೈಮ್ ಸಿಕ್ಕಿದಾಗ ನಾವು ಅದನ್ನ ವೇಸ್ಟ್ ಮಾಡ್ದಿರಾ ಭಗವಂತನ ದರ್ಶನ ಮಾಡ್ಕೊಬಿಡ್ಬೇಕು ಮಾತಾಜಿ. ಬೇರೆ ಎಲ್ಲೂ ನಾವು ಜ್ಞಾನ ಅರಸ್ಬಾರ್ದು. ಇಲ್ಲಾಂದ್ರೆ ಏನಾಗುತ್ತೆ, ನಾನು ಮತ್ತಿನೊಂದ್ಸತಿ ಕ್ಯೂ ಅಲ್ಲಿ ನಿಲ್ಸ್ಕೋಬೇಕು, ನನ್ಗೆ ಯಾರು ಬಿಡೋದಿಲ್ಲ. ನಾನು ಅಯ್ಯೋ ಮರ್ತೋಗ್ಬಿಟ್ನಪ್ಪ, ನಾನು ನೋಡ್ಲಿಲ್ಲ ಅಂದ್ರೆ ಎಲ್ಲರೂ ತಳ್ತಾರೆ ಅಲ್ವಾ. ನೀನ್ ಏನ್ ಮಾಡ್ತಿದ್ದೆ, ನೀನು ಆ ಕ್ಷಣ ಬಂದಾಗ ನಿನ್ನ ಕ್ಷಣ ಬಂದಾಗ ನೀನು ನೋಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ಯಾರು ನಮ್ಗೆ ಅವಕಾಶ ಮಾಡ್ಕೊಡೋದಿಲ್ಲ ಹಿಂದೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಅಂತ ಅಲ್ವಾ. ಮತ್ತೆ ನಾನು ಭಗವಂತನ ನೋಡ್ಬೇಕಂದ್ರೆ ಮತ್ತೆ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಮನುಷ್ಯ ಜನ್ಮ ಬಂದಾಗ್ಲೇನೆ ನಮ್ಗೆ ಸಾಧ್ಯ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಈಶಾವಾಸ್ಯ ತತ್ವದಲ್ಲಿ ನಾವು ಜೀವನವನ್ನ ಮಾಡ್ಬೇಕು. ಅವಾಗ ನೀವು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ್ಲೂ ಸಹ ನೀವು ಸಂತೋಷವಾಗಿರ್ತೀರಾ, ಮತ್ತೆ ದೇಹವನ್ನ ಬಿಟ್ಮೇಲೂ ಸಹ ನೀವು ಪರಮಗತಿಯನ್ನ ಪಡಿತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಈ 2ನೇ ಶ್ಲೋಕ ನಮ್ಗೆ ತಿಳಿಸಿಕೊಡ್ತಾ ಇದೆ. ಸೊ ನಾಳೆನೇ ದಿವಸ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಅಕಸ್ಮಾತ್ ಈಶಾವಾಸ್ಯದಲ್ಲಿ ನಾವು ಜೀವನ ಮಾಡಿಲ್ಲ ಅಂದ್ರೆ ನಮ್ಮ ಗತಿ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಈ 3ನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ಈಶೋಪನಿಷತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಸೊ ಇವತ್ ನಾವು ಕುರ್ವನ್ನೇವೇಹ ಕರ್ಮಾಣಿ ವಿಧಿವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾನ್ಯತೆ ತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ ಅನ್ನೋ ಒಂದು ಶ್ಲೋಕವನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಎಲ್ಲರಿಗೂ ಒಳಿತಾಗ್ಲಿ, ಶುಭವಾಗಲಿ. ಪ್ರತಿಕ್ಷಣವೂ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣವೂ ಕೃಷ್ಣನ ಮರ್ತು ಇರ್ಬೇಡಿ. ಈಶಾವಾಸ್ಯ ತತ್ವದಲ್ಲಿ ಜೀವನ ಮಾಡ್ಲಿಕ್ಕೆ ಆದಷ್ಟು ಪ್ರಯತ್ನ ಪಡಿ. ನೀವ್ ಏನನ್ನಾದ್ರೂ ಇವಾಗ ಅನುಭವಿಸ್ಬೇಕು ಅಂದಾಗ ನೀವು ಯೋಚನೆ ಮಾಡಿ, ಇದು ನನಗೆ ಮೀಸಲಾಗಿಟ್ಟದನ್ನ ನಾನು ಅನುಭವಿಸ್ತಾ ಇದೀನ ಅಥವಾ ಇದು ಬೇರೆಯವ್ರಿಗ ಅಂತ ಹೇಳ್ಬಿಟ್ಟು ನೀವೆಲ್ಲ ತತ್ವಗಳನ್ನ ಬರ್ಕೊಂತಾ ಹೋಗಿ. ಯಾಕಂದ್ರೆ ತುಂಬಾ ತತ್ವಗಳನ್ನ ಕೊಡ್ತಾ ಹೋಗುತ್ತೆ ಈಶಾವಾಸ್ಯ, ಈಶೋಪನಿಷತ್ತು. ನಾವ್ ಮರ್ತೋಗ್ಬಿಡ್ತೀವಿ, ಎಲ್ಲ ಒಂದೇ ಅನ್ನಿಸ್ತಿರುತ್ತೆ. ಸೊ ನೀವು ಬರ್ಕೊಂತಾ ಹೋದ್ರೆ ನಿಮ್ಗೆ ಅದ್ರಲ್ಲಿರೋ ವ್ಯತ್ಯಾಸ ಗೊತ್ತಾಗುತ್ತೆ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಭವ್ಯ, ಜ್ಯೋತಿ ಮಾತಾಜಿ, ಕೀರ್ತಿ 131 ನಿಮ್ಮ ಫೋನ್ ನಂಬರ್ ಕೊಡ್ಬೇಕು ನನ್ಗೆ. ಭವ್ಯ ಮಾತಾಜಿ ಹೇಳಿ. ಹಾ ಮಾತಾಜಿ, 9845 80 34 97. ಜ್ಯೋತಿ ಮಾತಾಜಿ. ಹಾ ಮಾತಾಜಿ, 77 ಹಾ 600 6